ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ವ್ಯಾಸಾಯ ವಾಸಾಯ ಕಾಳಿದಾಸಾಯ ನಮಃ. ಶ್ರೀ ಶಂಕರ ಭಗವತ್ಪಾದಾಚಾರ್ಯ ಗುರು ಪರಂಪರಾಭ್ಯೋ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾರಾಯಣಿ ನಮೋಸ್ತುತೆ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗರುಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಕೀರ್ತನಾರಂಭ ಕಾಲದಲ್ಲಿ ಮಹಾಗಣಪತಿಯ ಸ್ಮರಣೆಯನ್ನು ಮಾಡೋಣ. ಆದಿಯಲಿ 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 ಗಜಮುಖನ ಆದಿಯಲಿ ಗಜಮುಖನ ಅರ್ಚಿಸಿ ಆರಾಧಿಸಲು ನೆನೆದ ಭಕ್ತರ ಮನದ ಅಭಿಷ್ಟವ ನೀವ. ನೆನೆದ ಭಕ್ತರ ಮನದ ಅಭಿಷ್ಟವ ನೀವ. ಮದಪುರದೊಡೆಯ ಮದಪುರದ ಒಡೆಯ ಮದರುವಿನ ಪುರದ ಒಡೆಯ ಶ್ರೀ ಸಿದ್ಧಿ ವಿನಾಯಕಗೆ ಶರಣು 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 ಸಿದ್ಧಿ ವಿನಾಯಕ ಶರಣು ವೇದ ಪ್ರದಾಯ. ಶರಣು ಸಿದ್ಧಿ ವಿನಾಯಕ ಶರಣ ಪ್ರದಾಯಕ ಶರಣು ಪಾರ್ವತಿ ತನಯ ಮೋರುತೆ. ಶರಣು ಪಾರ್ವತಿ ತನಯ ಮೋರುತಿ ಶರಣು ಮೋಹಿತ ಭಾವನ ಶರಣು ಮೋಹಿತ ಭಾವನ. ಮುತ್ತಿನ ಪದಕ ಹಾರನೆ ಭಟ್ಟ ಮುತ್ತಿನ ಪದಕ ಹಾರನೆ ಬಾಹು ಚತುಷ್ಟನೆ ಇಟ್ಟ ಉಡುಗೆಯ ಹೇಮ ಕಂಕಣ ಪಾಶಕಂಕುಶಧಾರನೆ ಶರಣು ಸಿದ್ಧಿ ವಿನಾಯಕ. ನಮ ಪಾರ್ವತೀಪತಿ ಹರ ಹರ ಮಹಾದೇವ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಶ್ರೀ ಸಿದ್ಧಿ ವಿನಾಯಕ ಮಹಾರಾಜ್ ಕಿ, ಪವನ ಸುತ ಹನುಮಾನ್ ಕಿ ಜಯ, ಗಂಗಾ ಮಾತಾ ಕಿ ಜಯ, ಬೋಲೋ ಭಾರತ್ ಮಾತಾ ಕಿ ಜಯ. ಮಾನವ ಜನ್ಮ ಸುಕೃತ ಕೋಟಿ ಲಭ್ಯವಾದುದು. ಈ ಭೂಮಿ ಇದು ಪವಿತ್ರ ಮತ್ತು ಶ್ರೇಷ್ಠವಾಗಿರುವುದು ಎಂಬುದನ್ನು ದಾಸವರೇಣ್ಯರು ವರ್ಣನೆ ಮಾಡಿದ್ದಾರೆ.
ಕೆರೆಯಲ್ಲಿ ಸಾವಿರಾರು ತಾವರೆಗಳು ಹುಟ್ಟುತ್ತೆ. ಹುಟ್ಟಿ ಅರಳಿ ಮುದುಡಿ ಬಾಡಿ ಹೋಗುತ್ತೆ. ಆ ತಾವರೆಯನ್ನು ಯಾರು ತಾನೇ ಲೆಕ್ಕಿಸುತ್ತಾರೆ? ಆದರೆ ಗಜೇಂದ್ರ ತನ್ನ ಸೊಂಡಿಲಿನಿಂದ ಯಾವ ತಾವರೆಯನ್ನು ಕಿತ್ತು ಆ ಪರಮಾತ್ಮನ ಪಾದ ತಳದಲ್ಲಿ ಸಮರ್ಪಣೆ ಮಾಡ್ತದೋ ಆ ತಾವರೆಯ ಜೀವನ ಧನ್ಯ, ಪಾವನ, ಶ್ರೇಷ್ಠ ಎಂಬುದಾಗಿ ದಾಸವರೇಣ್ಯರು ನೆನಪು ಮಾಡಿಕೊಡ್ತಾರೆ. ಹಾಗೆಯೇ ಕುಟ್ಟ ಕುಟೀರದಲ್ಲಿ ಹುಟ್ಟಿರುವಂತಹ ಆ ಪುಟ್ಟನ ಜೀವನವೇ ಶ್ರೇಷ್ಠ. ಯಾಕಂದ್ರೆ ಮನುಷ್ಯ ಎಷ್ಟು ವರ್ಷ ಬದುಕಿದ್ದಾನೆ ಅಂತ ಯಾರು ಕೇಳುವುದಿಲ್ಲ. ಯಾರಾದರೂ ತೀರ್ಕೊಂಡ್ರೆ ಏತು ವರ್ಷ ಬದುಕೀರಿ ಯಾರು ಅಂತ ಕೇಳುವುದಿಲ್ಲ. ಬದಲಾಗಿ ಅವನೇನು ಸಾಧನೆ ಮಾಡಿದ್ದಾರೆ ಎಂಬುದನ್ನು ಕೇಳ್ತಾರೆ. ಆ ಸಾಧನೆ ಸಮಾಜಮುಖಿಯಾದರೆ, ಪರೋಪಕಾರಕ್ಕಾದರೆ ಆಗ ಆತನನ್ನು ನಿರಂತರವಾಗಿ ನೆನಪಿಟ್ಟುಕೊಳ್ತಾರೆ. ಯಾರಿಗಾದರೂ ನೀವು ಮಾತನಾಡಿಸಿ ಅವರಲ್ಲಿ ಕೇಳಿ ನಿಮ್ಮ ತಂದೆಯ ಹೆಸರೇನು ಅಂತ ಕೇಳಿದವನು ಹೇಳ್ತಾನೆ, ನನ್ನ ಅಪ್ಪನ ಹೆಸರು ಹೀಗೆ. ತಂದೆಯ ಹೆಸರೇನು, ಅಜ್ಜನ ಹೆಸರೇನು ಕೇಳಿದರೆ ಅಜ್ಜನ ಹೆಸರು ಹೇಳ್ತಾನೆ, ನನ್ನ ಹೆಸರು ಕೇಶವ, ನನ್ನ ಅಪ್ಪನ ಹೆಸರು ಹೀಗೆ, ಅಪ್ಪನ ಹೆಸರು ಹೀಗೆ ಅಂತ ಹೇಳ್ತಾರೆ. ಆಮೇಲೆ ಅವರಿಗೆ ಕೇಳಿ ತಂದೆಯ ಹೆಸರು ಹೇಳ್ತೀರಿ, ಅಜ್ಜನ ಹೆಸರಿಲ್ಲ, ಅಜ್ಜನ ಅಪ್ಪನ ಹೆಸರೇನು, ನಿನ್ನ ಪಿಜ್ಜನ ಹೆಸರು ಗೊತ್ತುಂಟ ಕೇಳಿದರೆ ನಂಗೆ ಗೊತ್ತುಜ್ಜಿ ಅಂತ ಹೇಳ್ತಾರೆ. ತಂದೆಯ ಹೆಸರು ಗೊತ್ತಿಲ್ಲ. ಯಾರಿಗೆ ಗೊತ್ತಿಲ್ಲ? ಮೊಮ್ಮಗನಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಆ ಅಜ್ಜ ಮನೆಯವರಿಗೋಸ್ಕರ ಮಾತ್ರ ಬದುಕಿದ್ರು. ಒಂದು ಮದುವೆ ಹಿಂದಿನ ಕಾಲದಲ್ಲಿ ಆದರೆ 7-8 ಜನ ಮಕ್ಕಳಿಗೆ ಜೀವ ಕೊಡ್ತಾಳೆ ತಾಯಿ. ಈಗ ಹಾಗಿಲ್ಲ. ಈ ಕಂಡನಿ ಬುಡಿದಿ ಅಂದರೆ ರಡ್ಡು ಇತ್ತು ಒಂಜಿ. ಒಂದು ವೇಳೆ ನಮ್ಮ ತಾಯಿಯಂದಿರು 1 ಹೆತ್ತು 2 ಹೆತ್ತು 3 ಹೆತ್ತರೆ ಮತ್ತೆ ಗಂಡ ಹೇಳಲಿಕ್ಕುಂಟು, ಯಾರು ಮಾರೇ ತೀ ಪೆದ್ನೆ ಹಿಂಗೆ ಸಾಂಖ್ಯರ ಪೂಜೆ ಅಂತ. 4 ಹೆತ್ತರೆ ಪಕ್ಕದ ಮನೆಯ ಅಮ್ಮ ಬಂದು ಕೇಳಲಿಕ್ಕುಂಟು ಈ ಅಮ್ಮನ ಹತ್ರ, 4 ಬೆದ್ದಿಯಲ್ಲ ಅಂದ್ರೆ 4 ಹೆರುವುದಂದ್ರೆ ಅಪರಾಧ ಅಂತ, ತಪ್ಪು ಅಂತ ಇದೆ. ಹಾಗೆ ಮದುವೆ ಆಯಿತು. ಒಂದು ಮಗುವನ್ನ ತಾಯಿ ಹೆತ್ತಲು. ಆಮೇಲೆ ಕಷ್ಟಪಟ್ಟು ಒಂದು ದಿವಸ ಈ ಜೀವ ಬಿಡ್ತ. ಅದರಿಂದ ಏನು ಸುಖ? ಅದರಿಂದ ಸುಖ ಏನಿಲ್ಲ. ಹೇಳಿ, ಸುಖ ಯಾವುದು ಇರುವುದು? ಬದುಕಬೇಡವೇ? ಬದುಕಬೇಕು. ಹಿರಿಯರೊಬ್ಬರು ಒಳ್ಳೆಯ ಶ್ಲೋಕ ಹೇಳಿದ್ದಾರೆ, ಪರೋಪಕಾರಾಯ ಫಲಂತಿ ವೃಕ್ಷಾಃ ಪರೋಪಕಾರಾಯ ದುಹಂತಿ ಗಾವಃ ಪರೋಪಕಾರಾಯ ವಹಂತಿ ನದ್ಯಃ ಪರೋಪಕಾರಾರ್ಥಮಿದಂ ಶರೀರಂ. ನಮ್ಮ ಮನೆಯ ಮುಂದೆಗಡೆ ಇರುವಂತಹ ತೆಂಗಿನ ಗಿಡ ಅದು ಒಳ್ಳೆಯ ತೆಂಗಿನಕಾಯಿಯನ್ನು ಕೊಡ್ತದೆ. ಎಷ್ಟು ಕೊಡ್ತದೆ? ಕೆಲವೊಂದು ತೆಂಗಿನ ಮರದಲ್ಲಿ ಲೆಕ್ಕ ಇಲ್ಲದಷ್ಟು ತೆಂಗಿನಕಾಯಿ ಕೊಡ್ತದೆ. ಪರೋಪಕಾರಾಯ ಫಲಂತಿ ವೃಕ್ಷಾಃ. ಆ ಮನೆಯವರಿಗೆ ಮಾತ್ರ ಅಲ್ಲ, ಬ್ರಹ್ಮಕಲಶಕ್ಕೆ ಆಗ್ತದೆ. ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಆಗ್ತದೆ, ಆ ತೆಂಗಿನಕಾಯಿಯನ್ನು ಉಪಯೋಗ ಮಾಡಿ. ಪರೋಪಕಾರಾಯ ವಹಂತಿ ನದ್ಯಃ. ನದಿ ಹರಿಯುವುದು ನದಿಗೋಸ್ಕರ ಅಲ್ಲ, ಊರಿನವರು ಕುಡಿಲಿ ಅಂತ. ಪರೋಪಕಾರಾಯ ದುಹಂತಿ ಗಾವಃ. ದನ ಹಾಲು ಕೊಡ್ತದೆ. ಯಾರಿಗೋಸ್ಕರ ಹಾಲು ಕೊಡುವುದು? ತನ್ನ ಕರುವಿಗೆ ಮಾತ್ರ ಆದರೆ ಸ್ವಲ್ಪ ಹಾಲು ಕೊಟ್ಟರೆ ಸಾಕಲ್ಲ. ಆ ಕರು ಕುಡಿದು ಹೆಚ್ಚಾಗುವಷ್ಟು ಹಾಲನ್ನು ದನ ಕೊಡ್ತದೆ. ಮನೆಯಲ್ಲಿರುವಂತಹ ತಾಯಿ ಇವತ್ತು ದನಕ್ಕೆ ಅಕ್ಕಚ್ಚು ಕೊಡಲಿಲ್ಲ ಅಂತ ಇಟ್ಟುಕೊಳ್ಳೋ, ಅದಕ್ಕೆ ಬಾಯಾರಿಕೆಗೆ ನೀರು ಕೊಡಲಿಲ್ಲ, ಎಲ್ಲೋ ಹೋಗಿ ಕೆಸರು ನೀರನ್ನು ಆ ದನ ಕುಡ್ಕೊಂಡು ಬರ್ತದೆ. ಮನೆಗೆ ಮುಟ್ಟಿದಾಗ ತಾಯಿ ತಂಬಿಗೆ ಹಿಡ್ಕೊಂಡು ಹಾಲು ತೆಗಿಲಿಕ್ಕೆ ಬಂದಾಗ ಆ ದನ ಒಳ್ಳೆ ಹಾಲು ಕೊಡುವುದಿಲ್ವ? ಎಂಕಿನಿ ನೀರು ಕೊಡ್ತಿದ್ಯಲ್ಲ ಅಪ್ಪೆ ಅಂಚಾದ ಪೇರಿಜ್ಜಿ ಅಂತ ದನ ಹೇಳ್ತದ? ಆ ದನ ಹೇಳುವುದಿಲ್ಲ. ಅದು ಶುದ್ಧವಾದ ಹಾಲನ್ನೇ ಕೊಡ್ತದೆ. ಮನೆಯವರಿಗೆ ಒಳ್ಳೆ ಹಾಲನ್ನು ಕೊಡ್ತದೆ, ಮತ್ತೆ ತನ್ನ ಕೆಚ್ಚಿಲಲ್ಲಿದ್ದ ಎಲ್ಲ ಹಾಲನ್ನು ಕೊಡ್ತದೆ. ಪರೋಪಕಾರಾಯ ದುಹಂತಿ ಗಾವಃ. ಬೇರೆಯವರಿಗೋಸ್ಕರ ದನ ಬದುಕುತ್ತದೆ. ಆದರೆ ಮನುಷ್ಯ ಮಾತ್ರ ಅವ ಏನು ಮಾಡ್ತಾನೆ? ಮನುಷ್ಯ ಬದುಕುವುದು ಯಾಕೆಂದ್ರೆ ಅವನಿಗೋಸ್ಕರ ಬದುಕುವುದು. ಅದಕ್ಕೆ ಒಡಿಯೂರಿನ ಸ್ವಾಮಿಗಳು ಹೇಳಿದರು, ನೀನು ಶೂನ್ಯವಾಗಿರು, ಸೊನ್ನೆಯಾಗಿರು.
ನನಗೆ ಮಾತ್ರ ಗೊತ್ತಿರುವುದು ಎಂಬ ಅಹಂಕಾರ ಬೇಡ. ನಾನು ಇನ್ನೊಬ್ಬನನ್ನು ಬದುಕಿಸುತ್ತೇನೆ ಎಂಬುದು ಬೇಡ. ನನ್ನ ಬುಡದಿ ಜೋಕುಲ್ಪುರ ಯಾನು ಬದುಕವೇ ಅಂತ ಹೇಳ್ತಾನೆ. ಇವನಿಗೆ ಬದುಕಿಸಲಿಕ್ಕೆ ಸಾಧ್ಯ ಉಂಟು ಅವನ ಬುಡದಿ ಮಕ್ಕಳನ್ನು? ದೇವರ ಅನುಗ್ರಹ ಬೇಡುವ? ದೇವರ ಅನುಗ್ರಹ ಇಲ್ಲದ್ರೆ ಯಾರಿಗೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅವ ಅಹಂಕಾರದಿಂದ ಹೇಳ್ತಾನೆ ನಾನು ಬದುಕಿಸುತ್ತೇನೆ ಅಂತ. ಕೆಲವರು ಈ ಮಾವಿನಕಾಯಿ ಹಣ್ಣಾಗುವಾಗ ಕೆಲವರು ಹೇಳ್ತಾರೆ ಯಾನು ಪರಂದವೇ, ಕುಕ್ಕುನು ಯಾನು ಪರಂದವೇ ಅಂತ. ಹಾಗಾಗಿ ಮಾಡುವುದೆಂಥದ್ದು, ಮಾವಿನ ಮರದಿಂದ ಇದನ್ನು ಬಾವಿಲುಗೊಂಡ ಪುಣ್ಣು ಅಂತ, ಅದಕ್ಕೆ ಮಾವಿನ ಮರದಿಂದ ಆ ಮಾವಿನಕಾಯಿಯನ್ನೆಲ್ಲ ಕೊಯ್ದು ಸ್ವಲ್ಪ ಹುಲ್ಲು ಹಾಕಿ ಅದರಲ್ಲಿ ಮಾವಿನಕಾಯಿಯನ್ನು ಇಡುವುದು. ಎಂತಕ್ಕೆ? ಯಾನು ಪರಂದವೇ ಅಂತ. ಅದರಲ್ಲಿ ಇಟ್ಟುಬಿಟ್ಟು ಅದಕ್ಕೆ ಮುಚ್ಚಿಡ್ತಾನೆ ಅವನು. ಮನೆಯ ಒಳಗಡೆ ತಗೊಂಡು ಹೋಗಿ ಒಂದು ಕೋಣೆಯ ಒಳಗಡೆ ಬಂದ್ ಮಾಡಿ ಇಡುವುದು. ಯಾಕೆ? ಯಾನು ಪರಂದವೇ ಅಂತ. ಅಲ್ಲಿಟ್ಟು ದಿವಸ ಹೋಗಿ ನೋಡ್ಲಿಕ್ಕುಂಟು. ಮೆಲ್ಲ ಮುಚ್ಚಲು ತೆಗೆಯುವುದು, ಹುಲ್ಲನ್ನು ಆ ಕಡೆ ಈ ಕಡೆ ಮಾಡುವುದು, ಮಾವಿನಕಾಯಿಯನ್ನು ಒತ್ತುವುದು, ಸ್ವಲ್ಪ ಮೆತ್ತಗಾದರೆ ಮೂಸುವುದು, ಮತ್ತೆ ಅದರಲ್ಲಿ ಇಡುವುದು, ಬಂದು ಮಾಡುವುದು. ಇನ್ಯಾತ ಎಲ್ಲೆ ಅಂತ. ಇವನೇ ಪರಂದಾವುದ? ಇವನೇ ಹಣ್ಣು ಮಾಡ್ತಿದ್ರೆ ನಾಳೆಗೆ ಯಾಕೆ ಇಟ್ಟದ್ದು? ಅವನಿಗೆ ಅವತ್ತೇ ಪರಂದು ಮಾಡಿಸ್ಲಿಕ್ಕೆ ಆಗುವುದಿಲ್ಲ. ಹಾಗಿದ್ರೆ ಅವನು ಮಾಡಿದ್ದಂಥದ್ದು, ಅವನು ಮುಚ್ಚಳ ತೆಗೆದದ್ದು, ಒತ್ತಿದ್ದು, ಮೂಸಿದ್ದು ಮಾತ್ರ. ಹಣ್ಣು ಮಾಡಿಸಿದ್ದು ಅವರು ಭಗವಂತ. ಹಾಗಾಗಿ ನಮಗೆ ಯಾವುದನ್ನೂ ಮಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಇಲ್ಲಿಯ ವಾರ್ಡ್ ಮೆಂಬರ್ ಯಾರಿದ್ದಾರೆ ಅವರ ಅಹಂಕಾರಿ ಅಲ್ಲ ಜನ. ಕೆಲವೊಮ್ಮೆ ಅಂಥವರು ಯಾರಾದರಿದ್ರೆ ಯಾನು ಕಟ್ಟಾದ ಗೋರಣ್ಣೆ ಇಲ್ಲಿ ಎನ್ನ ಕಾರ್ಬಾರ್ಡಾಯಿನಿ ಅಂತ ಹೇಳಬಹುದು. ಅಣುರೇಣು ತೃಣಕಾಷ್ಟದಲ್ಲಿರ್ತಕ್ಕಂಥ ಭಗವಂತ ಅವನ ಕ್ರಿಯಾದೃಷ್ಟಿಯನ್ನು ಬೀರದೇ ಇದ್ರೆ ಯಾವುದನ್ನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇವರ ಬೆರಳು ಸರಿಯಾಗಿ ಅಲಗಾಡಬೇಕು ಅಂತಾದರೆ ಆ ಒಳಗಡೆ ಇರುವ ಆತ್ಮ ಕೆಲಸ ಮಾಡಬೇಕು. ಆ ಆತ್ಮಕ್ಕೆ ಪ್ರೇರಣೆ ಯಾರನ್ನು ಕೊಡಬೇಕು? ಭಗವಂತ ಕೊಡಬೇಕು. ಹಾಗಾಗಿ ಚೊಕ್ಕವಾದ ಕುಟ್ಟಣ ಕುಟೀರ ಆಗಬೇಕು ಅಂತ ಆದರೆ ಅದಕ್ಕೆ ಭಗವಂತನ ಸೆಟ್ಲೈಟ್ ಸರಿ ಇಲ್ಲಿಗೆ ಬಿದ್ದಿದೆ. ಈ ಸುತ್ತಮುತ್ತಲಿನವರಿಗೆ ಪ್ರೇರಣೆಯನ್ನು ಕೊಟ್ಟಿದೆ. ನೀನು ಸ್ವಲ್ಪ ಪೈಸೆ ಕೊಡು, ನೀನು ಸ್ವಲ್ಪ ಕೆಲಸ ಮಾಡು, ನೀನು ಶ್ರಮದಾನ ಮಾಡು. ಹೀಗೆ ಭಗವಂತ ಅನುಗ್ರಹದಿಂದ ಅದಕ್ಕೆ ಕಾರಣೀಭೂತರಾದವರು ರವಿಶಂಕರರು. ದೇವರ ಹಾಗೆ ನಿಂತವರು ರವಿಶಂಕರರು. ಕೈ ಮಾತ್ರ ಎರಡು, ಕೃಷ್ಣನಿಗೆ ಆದರೆ ಜಾಸ್ತಿ ಎಲ್ಲ ಕೈ ಕಟ್ಟಿಕೊಳ್ತಾರೆ. ಇವರು ಹಾಗಲ್ಲ. ರವಿ ಅಂದರೆ ಸೂರ್ಯ, ಶಂಕರ ಅಂದರೆ ಭಗವಂತ, ಜಗದೇಕ ವೀರನಾಗಿರುವಂತಹ ಶಂಕರ. ಹಾಗಾಗಿ ರವಿಯೂ ಶಂಕರನು ಇಬ್ಬರೂ ಇರುವಂತಹ ವಿಶೇಷವಾದ ಚೈತನ್ಯ ಅವರಿಗೆ ತುಂಬಿಕೊಂಡಿತ್ತು. ಅದರ ಪರಿಣಾಮವಾಗಿ ಈ ಕಾರ್ಯಕ್ರಮ ಆಯಿತು. ಹೀಗೆ ಕುಟ್ಟನ ಈ ಕುಟೀರದಲ್ಲಿ ಕುಟ್ಟನೇ ಸಾಧಕ, ಅವನಿಗಿಂತ ದೊಡ್ಡ ಸಾಧಕನಾಗಿ ರವಿ ಕೆಲಸ ಮಾಡಿದ್ದಾರೆ. ಸುತ್ತಮುತ್ತಲಿನ ಜನ ಅವರಿಗೆಲ್ಲ ಸಹಾಯವನ್ನು ಮಾಡ್ತಾ ಇದ್ದಾರೆ. ತನ್ಮೂಲಕವಾಗಿ ಈ ಒಂದು ಒಳ್ಳೆಯ ಮನೆಯಾಗಿದೆ. ಮನೆ ಹೇಗಿರಬೇಕು? ಮನೆ ಕಟ್ಟಿದರೆ ಸಾಲದು, ಮನೆ ಹೇಗಿರಬೇಕು ಅದು ಮುಖ್ಯವಾದ ವಿಷಯ. ಹಾಗಾಗಿ ಇವತ್ತಿನ ಅಕ್ಷಯ ಪಾತ್ರೆಯಲ್ಲಿ ಮನೆಯಲ್ಲಿರುವ ಪಾತ್ರ, ಅಲ್ಲಿರುವ ಎಲ್ಲ ಪಾತ್ರಗಳು ಹೇಗಿರಬೇಕು ಇದು ಇವತ್ತಿನ ಕಥಾವಸ್ತು. ಹಾಗಾಗಿ ಮನೆ 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 ಅಂತ ಹೇಳಿದ್ರೆ ಸಾಲದು, ಮನೆ ಹೇಗಿರಬೇಕು ಎಂಬುದನ್ನು ದಾಸವರೇಂದ್ರ ನೆನಪು ಮಾಡಿಕೊಟ್ಟಿದ್ದಾರೆ. ಭೂಷಣಕ್ಕೆ ಭೂಷಣ ಭೂಷಣ ಪಾರ್ವತೀಪತಿ ಹರ ಹರ ಮಹಾದೇವ್. ಶ್ರೀಮದ್ ರಮಾರಮಣ ಗೋವಿಂದ
ಗೋವಿಂದ. ಕೆಲವರು ಹರಿಕತೆ ಕೇಳಲಿಕ್ಕೆ ಕೂತವರು ಎಲ್ಲರೂ ದಾನ್ಯ ಮಾಡ್ಬೇರೋದನ್ನು ಎಂಕಲು ಅನಸುವ ಅಂತ ತಾಂಡು ಗಟ್ಟಿ ಅಂತ ಕೆಲವರು ಚಿಂತನೆ ಮಾಡ್ತಾ ಇದ್ದಿರಬಹುದು. ಇನ್ನು ಕೆಲವರು ಪಾಯಸ ತಿಂದದ್ದರಿಂದ ಆ ಚೇರಿನಲ್ಲಿ ಹೊರಗೆ ಕೂತಾಗ ಅಲ್ಲಿಗೆ ಸ್ವಲ್ಪ ಕಣ್ಣು ತೂಗಿಸುವ ಹಾಗೆ ಆಗಿ ಆ ಚಿಕ್ಕದಿರುಬೇಕಾದರೆ ಅಮ್ಮ ತೊಟ್ಟಿಲಿನಕ್ಕೆ ಹಾಡು ಹಾಡ್ತಿದ್ರಲ್ಲ ಹಾಗೆ ಭೂಷಣಕ್ಕೆ ಅಂತ ಹೇಳುವಾಗ ಅವರಿಗೆ ಅಲ್ಲಿಗೇ ಸಣ್ಣಕ್ಕೆ ನಿದ್ರೆ ಬರ್ತಾ ಇದ್ದಿರಬಹುದು ಏನು. ಯಾಕೆ ನಾನು ಹೇಳದಂದ್ರೆ ಗೋವಿಂದ ಹರಿ ಗೋವಿಂದ ಅಂತ ಹರಿದಾಸರು ಹೇಳುವಾಗ ಅಲ್ಲಿ ಕೂತವರೆಲ್ಲ ಗೋವಿಂದ ಅಂತ ಹೇಳಬೇಕು. ಅವರೆಲ್ಲ ಗೋವಿಂದ ಅಂತ ಹೇಳಲಿಲ್ಲ ಅಂದರೆ ಅವರು ಇನ್ಯಾವುದೋ ಒಂದು ಕೆಲಸದಲ್ಲಿದ್ದಾರೆ ಅಂತ ಅರ್ಥ. ಶರೀರ ಮಾತ್ರ ಇಲ್ಲಿ ಉಂಟು, ಮನಸ್ಸು ಬೇರೆ ಕಡೆ ಇರ್ತದೆ. ರವಿಶಂಕರರು ಶುರುವಿಗೆ ಹೇಳಿದ್ದಾರೆ, ಮೊಬೈಲ್ ತ ಕೆಲಸದ ಇಲ್ಲೇ 1-2 ಗಂಟೆ ಬಂದ್ ಮಾನ್ಪುಲೆ ಅಂತ ಹೇಳಿದ್ದಾರೆ. ಹಾಗಾಗಿ ಕೆಲವರು ಮೊಬೈಲ್ ಬಂದ್ ಮಾಡಲಿಕ್ಕೆ ಸಿಕ್ಕುವ ಕವರು ಯಾವುದಂದರೆ ಭಗವಂತ ಕೊಡುವಂತಹ ಕವರು ಸಿಗಬೇಕು ನಿಮಗೆ. ಅಲ್ಲಿ ಭಗವಂತ ನಿಮ್ಮನ್ನು ಅನುಗ್ರಹಿಸಬೇಕಂದ್ರೆ ನೀವು ಗೋವಿಂದ ಅಂತ ಒಮ್ಮೆ ಹೇಳಿದ್ರೆ ಸಾಕು. ನೀವು ಗೋವಿಂದ ಅಂತ ಹೇಳಿದ್ದೀರೋ ಆಗ ಭಗವಂತನ ಅನುಗ್ರಹ ಆಗ್ತದೆ. ಇಲ್ಲದಿದ್ದರೆ ಯಮಧರ್ಮರಾಯ ನಿಮ್ಮನ್ನು ಹರಿಕತೆಗೆ ಹೋಗಿ ನೀನು ಮೂಢನಂತೆ ಕೂತಿದ್ದೀಯ, ಮಾತನಾಡದೆ ಬಾಯಿ ಬಿಡದೆ ಕೂತಿದ್ದೀಯಲ್ಲ, ಹೋಗು ನರಕಕ್ಕೆ ಅಂತ ಕಳಿಸಿಕೊಟ್ಟ. ಹಾಗಾಗಿ ಹರಿಕತೆ ಕೇಳಿದವರು ಯಾರು ನರಕಕ್ಕೆ ಹೋಗಬಾರ್ದು, ಅವರು ಸ್ವರ್ಗಕ್ಕೆ ಹೋಗಬೇಕು. ಅದಕ್ಕೋಸ್ಕರ ಎಲ್ಲರೂ ಗೋವಿಂದ ನಾಮ ಸಂಸ್ಕೀರ್ತನೆಯನ್ನು ಮಾಡಬೇಕು. ಹರ ನಮ ಪಾರ್ವತೀಪದೇ ಹರ ಹರ ಮಹಾದೇವ. ಶ್ರೀಮದ್ ರಮಾರಮಣ ಗೋವಿಂದ. ಶ್ರೀರಾಮಚಂದ್ರ ಮಹಾರಾಜ್ ಕಿ, ಪವನಸುತ ಹನುಮಾನ್ ಕಿ, ಗಂಗಾ ಮಾತಾ ಕಿ, ಗೋಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಹೀಗೆ ಭಗವಂತನ ನಾಮಸ್ಮರಣೆ ನಿತ್ಯ ನಮ್ಮ ಮನೆಯಲ್ಲಿ ಆದರೆ ಎಲ್ಲಿಯೂ ಎಡವಟ್ಟಾಗಲಿಕ್ಕಿಲ್ಲ. ಈಗ ನಾವು ದೇವರ ಸ್ಮರಣೆ ಮಾಡುವುದು ಕೆಲವರು ಯಾಕೆ ಅಂದರೆ, ನಾನು ನಮಸ್ಕಾರ ಅಂತ ನಾರದಾನ ಪನ್ಬೇರ ಈ ಮದುವೆ ದಿವಸ ಹಾಗೆ ಮಾಡಲಿಕ್ಕುಂಟು. ಮದುಮಗಳು ಕಾಲು ಇಡ್ಲಿಕ್ಕೆ ಹೋಗುದು ಅಪ್ಪ ಅಮ್ಮನದ್ದು, ಅದು ಕಾಲು ಪಾದ ಮುಟ್ಟಬೇಕಲ್ಲ, ಇಲ್ಲಿ ಮೊರಂಪು ಮುಟ್ಟುವುದು. ಯಾಕೆಂದರೆ ಬಗ್ಲಿಕ್ಕೆ ಆಗುವುದಿಲ್ಲ. ಈಗ ಒಂದನೇದು ಹೊಟ್ಟೆ ದೊಡ್ಡದಾಗಿದೆ, ಬಗ್ಲಿಕ್ಕೆ ಆಗುವುದಿಲ್ಲ. ಎರಡನೇದು ಪ್ಯಾಂಟಿನ ಇಸ್ತ್ರಿ ಪುಡಿ ಆಗ್ತದೆ ಬಗ್ಗಿದರೆ. ಈಗ ಪಾದ ಮುಟ್ಟುವುದಂದರೆ ಮಂಡಿ ಮುಟ್ಟುವುದಲ್ಲ, ಪಾದವನ್ನು ಮುಟ್ಟುವುದು. ಬೇರೆಯವರಿಗೋಸ್ಕರ ಇದನ್ನು ಮಾಡಬಾರ್ದು, ನಾವು ಆತ್ಮಾರ್ಥವಾಗಿ ಮಾಡಬೇಕು. ಹೀಗೆ ಭಗವಂತನ ನಾಮಸ್ಮರಣೆಯನ್ನು ಮಾಡಿದಾಗ, ಅದು ಶ್ರದ್ಧೆಯಿಂದ ಮಾಡಿದಾಗ ಆಗ ಅನುಗ್ರಹವಾಗಲ್ಪಡುತ್ತದೆ. ಭಗವಾನ್ ಕೃಷ್ಣ ಭಗವದ್ಗೀತೆಯಲ್ಲಿ ಸುಂದರವಾಗಿ ವರ್ಣಿಸಿದ್ದ. ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ. ಏನು? ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಭಗವದ್ಗೀತೆಯಲ್ಲಿ ಕೃಷ್ಣ ಅಪ್ಪಣೆಯನ್ನು ಕೊಡಿಸ್ತಾನೆ. ಏನು? ನೀನು ಈಗ ಸಾಯಬಹುದು ಅಂತ ಹೇಳ್ತಾನೆ. ಕೆಲವರು ಹೇಳುವುದು ಕೇಳಿದಿರಲ್ಲ, ಪಾತೆರೋಂದಿತ್ತೀರಿ ಒನಸು ಮಂದಿ ಜೆತ್ತೀನಿ, ಪಾತೆರೋಂದಿತ್ತೇರಿ ಪಡಕ್ಕ ತೀರ್ಬೋದು. ಹಾರ್ಟ್ ಫೈಲಿಗೆ ನೋಡಿ, ಸಾಯಲಿಕ್ಕೆ ಅಂತ ಪಟಕ್ಕ, ಒಳ್ಳೆ ಶಬ್ದ ಅದಕ್ಕೆ, ಪಟಕ್ಕ ಸಾಯ್ತೀರಿ, ಅದಕ್ಕೊಂದು ಪಟಕ್ಕ ಅಂತ ಹೇಳ್ತಾರೆ. ಅಂದ್ರೇನು? ಕೃಷ್ಣ ಭಗವದ್ಗೀತೆಯಲ್ಲಿ ಇದನ್ನು ಹೇಳಿದ್ದಾನೆ. ಅನಿತ್ಯಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತಃ. ಮನೆಯಿಂದ ಹೊರಟವನು ಮನೆಗೆ ಮುಟ್ತಾನೆ ಅಂತೇನಿಲ್ಲ. ಬೈಕ್ಡು ಪೋಯಿನಿಯ ಮರದ ಮೂರು ಸೈತಿ, ಆ ಬೈಕ್ ಹೋಗುವಾಗಲೇ ಮರ ಬೀಳ್ಬೇಕು ಅವನ ಮೇಲೆ. ಸ್ವಲ್ಪ ಕಳೆದರೆ ಸಾಕಾಗ್ತಿರಲ್ಲೋ ಬೈಕ್ ಪಾಸ್ ಆಗುವಲ್ಲಿಗೆ. ಏನೋ ಅನಿತ್ಯಾಣಿ ಶರೀರಾಣಿ ವಿಭವೋ ನೈವ ಶಾಶ್ವತಃ. ಯಾವಾಗ ಸಾಯಬಹುದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಈಗ ಸಾಯಬಹುದು. ಹಾಗಾಗಿ ಈಗ ಸಾಯುವನು ಮಾಡಬೇಕಾದ್ದೇನನ್ನು? ಈಗ ಸಾಯಬೇಕಾದವನು ಮಾಡಬೇಕಾಗಿರುವುದು ಕರ್ತವ್ಯೋ ಧರ್ಮ ಸಂಗ್ರಹ. ನೀನು ಜೀವನದಲ್ಲಿ ಕರ್ತವ್ಯವನ್ನು ಮಾಡು, ಧರ್ಮ ಕಾರ್ಯವನ್ನು ಮಾಡು. ಹೀಗೆ ಕರ್ತವ್ಯವನ್ನು ಮಾಡು, ಕರ್ತವ್ಯವನ್ನು ಮಾಡು. ಕರ್ತವ್ಯೋ ಧರ್ಮ ಸಂಗ್ರಹ.
ಒಳ್ಳೆ ಒಳ್ಳೆ ಕೆಲಸವನ್ನು ಮಾಡಿ ಧರ್ಮದ ಸಂಗ್ರಹವನ್ನು ಮಾಡು ಅಂತ ಹೇಳಿದೆ. ಈಗಿನ ಯಾವ ರಾಜಕಾರಣಿಗಳು ಮೋಕ್ಷಕ್ಕೆ ಹೋಗಲಿಕ್ಕಿಲ್ಲ. ಯಾಕೆ ಹೋಗಲಿಕ್ಕಿಲ್ಲ ಅಂದರೆ ಅವರು ಧರ್ಮ ಸಂಗ್ರಹ ಮಾಡುವುದಲ್ಲ, ಮನೆಯವರಿಗೆ ಕೂಡಿಡುವುದು, ಆಮೇಲೆ ಮಕ್ಕಳಿಗೆ ಕೂಡಿಡುವುದು, ಮಕ್ಕಳ ಮಕ್ಕಳಿಗೆ ಕೂಡಿಡುವುದು. ಮೊದಲು ಒಬ್ಬ ಕಾಡಿಗೆ ಹೋದ ಅಂತ. ಕಾಡಿಗೆ ಹೋಗಿ ಅವನಿಗೆ ಹಸಿವಾಗಿತ್ತು. ಒಂದು ಮರದ ಅಡಿಯಲ್ಲಿ ಮಲಗುತ್ತ. ಅಯ್ಯೋ, ನನಗೆ ಹಸಿವಾಗ್ತದಲ್ಲ, ಯಾರಾದರೂ ನನಗೆ ಏನಾದರೂ ತಂದು ಕೊಡಿಯಪ್ಪ, ಬಾಯಾರಿಕೆ ಆಗ್ತದೆ, ನೀರು ಬೇಕು ಅಂತ ಕೇಳುವಾಗ ಆ ಮರದ ಮೇಲೆ ಇದ್ದಂಥ ಒಂದು ಭೂತ, ಆ ಭೂತ ಕೆಳಗೆ ಇಳಿದು ಬಂದು ಕೇಳಿತಂತೆ, ಏನು ಬೇಕು ನಿನಗೆ ಅಂತ. ನನಗೆ ಸ್ವಲ್ಪ ಬಾಯಾರಿಕೆ ಬೇಕು, ಒಂದು ಸಂಗತಿ ಉಂಟು, ನೀನು ಬೇಕಾದ ನಿನಗೇನೇನು ಬೇಕಾದ ಕೇಳ್ತಾ ಇರಬೇಕು, ನಾನು ತಂದು ಕೊಡ್ತಾ ಇರ್ತೇನೆ, ಹೇಗಾಗಬಹುದಾ ಅಂತ ಕೇಳ್ತು. ಆದೀತು ಅಂತ ಹೇಳಿದೆ ನಾನು. ಹೇಗೆಂತ ಬೇಕು? ನೀರು ಬೇಕು. ನೀರು ಕೊಡ್ದ, ಸುಮ್ಮನೆ ಇರಬಾರ್ದು, ಕೇಳು, ವಾಪಸ್ ಕೇಳಂತ. ನನಗೆ ಊಟ ಬೇಕು. ಊಟಕ್ಕೇನು ಬೇಕು? ಊಟಕ್ಕೆ ಎಲೆ ಬಂತು. ಮತ್ತೆ ಉಪ್ಪಿನಕಾಯಿ ಬೇಕು, ಉಪ್ಪಿನಕಾಯಿ ಬಂತು. ಪಲ್ಯ ಬೇಕು, ಪಲ್ಯ ಬಂತು. ಒಂದು ಪಲ್ಯ ಸಾಲದು, 10 ಪಲ್ಯ ಬೇಕು, 10 ಪಲ್ಯ ಬಂತು. ಹೀಗೆ ಅವನು ಕೇಳ್ತಾ ಇದ್ದಾನೆ, ಬಡಿಸ್ತಾ ಉಂಟು. ಅನ್ನ ಬಂತು, ಸಾರು ಬಂತು, ಸಾಂಬಾರು ಬಂತು, ಒಂದೊಂದು ಕೇಳ್ತಾ ಇದ್ದೇನೆ. ಕೇಳಿದ್ದೆಲ್ಲ ಬರ್ತದೆ. ಅಲ್ಲ ಆಗಿ ಊಟ ಪೂರ್ಣ ಆಯಿತು. ಪೂರ್ಣ ಆದ ಮೇಲೆ ಇನ್ನೆಂಥದ್ದು ಬೇಕು? ಇನ್ನು ಮಲಗಬೇಕು ಅಂತ ಆಗ್ತದೆ. ಏನು ಬೇಕು ನಿನಗೆ? ನನಗೆ ಮಂಚ ಬೇಕು. ಮಂಚ ಬರಲಿ. ಮಂಚ ಬಂತು. ಆಮೇಲೆ ನಿನಗೆಂತ ಬೇಕು? ಅದು ಮಂಚಕ್ಕೆ ಮೇಲೆ ಹಾಕಲಿಕ್ಕೊಂದು ಎಂಥದ್ರಿ ಅದು ಹಾಸಿಗೆ ಬೇಕು ಅಂತ. ಹಾಸಿಗೆ ಬಂತು. ಇನ್ನೆಂಥದ್ದು ಬೇಕು? ಫ್ಯಾನ್ ಬೇಕು ಅಂತ. ಆ ಫ್ಯಾನಲ್ಲಿ ಬಿಸಿ ಬಿಸಿ ಗಾಳಿ, ಇಲ್ಲಿ ಒಳ್ಳೆ ತಂಪು ಗಾಳಿ ಬರಬೇಕು. ತಂಪು ಗಾಳಿ ಬಂತು. ಇವನಿಗೆ ಸ್ವಲ್ಪ ಅಲ್ಲಿಗೆ ನಿದ್ರೆ ಬರಲಿಕ್ಕೆ ಶುರುವಾಯಿತು. ಭೂತ ಎಬ್ಬಿಸಿ ಹೇಳ್ತು, ನಿದ್ರೆ ಮಾಡಿದರೆ ಜಾಗ್ರತೆ, ಕೇಳ್ತಾ ಇರಬೇಕು, ನಿನಗೆ ಕೊಡ್ತಾ ಇರ್ತೇನೆ, ನೀನು ನಿದ್ರೆ ಮಾಡಿದರೆ ನಿನ್ನನ್ನು ಕಡಿದು ತಿಂದು ಬಿಡ್ತೇನೆ ನಾನು ಅಂತೇಳಿ. ಇವ ಯೋಚನೆ ಮಾಡಿದ್ರೆ ಇನ್ನೆಂತ ಮಾಡುದು? ನಿದ್ರೆ ಇಲ್ಲ ಆಚಾರಕ್ಕೆ, ಈ ಭೂತದ ಸಹವಾಸದಿಂದ ಇನ್ನೇನು ಮಾಡುದು? ಅವನು ತುಂಬ ಯೋಚನೆ ಮಾಡಿ ಈ ಭೂತಕ್ಕೆ ಎಂತ ಕೆಲಸ ಕೊಡುದಪ್ಪ ಅಂತ ಯೋಚನೆ ಮಾಡಿ ಹೇಳ್ದ, ಭಾರತ ದೇಶದ ಒಳಗಡೆ ಯಾವುದಾದ್ರೂ ಒಳ್ಳೆಯ ಒಬ್ಬ ರಾಜಕಾರಣಿ ಇದ್ದರೆ ಹುಡುಕಿಕೊಂಡು ಬಾ ಭೂತವೇ ಅಂತ ಹೇಳಿತು. ಆ ಭೂತ ಹೋದದ್ದು ಇಷ್ಟುವರೆಗೆ ಬರಲೇ ಇಲ್ಲ ಅಂತ, ತಿರುಗಿ ಬರಲಿಲ್ಲ. ಯಾಕಂದ್ರೆ ಹುಡುಕುತ್ತಾ ಉಂಟು, ಈ ರಾಜಕಾರಣಿ ಒಳ್ಳೆದಿದ್ದಾನು, ಈ ಯಾವ ಒಳ್ಳೆ ರಾಜಕಾರಣಿಯೂ ಸಿಕ್ಕಲಿಲ್ಲ. ಹೀಗೆ ಒಳ್ಳೆ ಕೆಲಸ ಕೊಟ್ಟು ಬಿಟ್ಟಾಗ ಅವನು ಸುಖವಾಗಿ ನಿದ್ರೆ ಮಾಡ್ತಿದ್ದಾನೆ. ಹಾಗಾಗಿ ಕರ್ತವ್ಯೋ ಧರ್ಮ ಸಂಗ್ರಹ, ಜೀವನದಲ್ಲಿ ಒಳ್ಳೆ ಕೆಲಸವನ್ನು ಮಾಡಿ ತನ್ಮೂಲಕವಾಗಿ ಭಗವಂತನ ಅನುಗ್ರಹ ನಿನಗೆ ಆಗ್ತದೆ ಅಂತ ಹೇಳಿದೆ. ಅದಕ್ಕೆ ಭೂಷಣಕ್ಕೆ ಭೂಷಣ, ಇದು ಭೂಷಣ. ಯಾವುದು ಭೂಷಣ? ರಂಗನನು ನೋಡುವುದು ಕಂಗಳಿಗೆ ಭೂಷಣ. ನಿನ್ನ ಕಣ್ಣಿಗೆ ಯಾವುದು ಭೂಷಣ? ರಂಗನನ್ನು ನೋಡುವುದು. ಈಗ ಕೆಲವರು ಕೇಳಬಹುದು, ಆ ರಂಗ ಎಲ್ಲಿದ್ದಾನೆ, ಒಮ್ಮೆ ನೋಡಬೇಕು ನನಗೆ ಆಗ್ತದೆ ಅಂತ. ರಂಗ ಎಲ್ಲಿದ್ದಾನೆ ಅಂತ ಕೇಳಿದ್ರೆ, ಈಗ ರವಿಶಂಕರರು ಮಾಡ್ತಾ ಇದ್ದಾರಲ್ಲ, ಅದೇ ರಂಗನ ಕೆಲಸ. ಎಲ್ಲಿ ಕಷ್ಟದಲ್ಲಿದ್ದಾರೆ, ಎಲ್ಲಿ ನಷ್ಟದಲ್ಲಿರುವವರಿದ್ದಾರೆ, ಎಲ್ಲಿ ಕಣ್ಣೀರು ಹಾಕುವವರಿದ್ದಾರೆ, ಆ ತರದ ಜನರನ್ನು ಹುಡುಕಬೇಕು, ಅವನೇ ಭಗವಂತ ಅಂತ ಹೇಳಿದರು. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ದರಿದ್ರ ನಾರಾಯಣೋ ಭವ. ಯಾರ್ಯಾರು ದರಿದ್ರರಿದ್ದಾರೆ ಅವರು ಭಗವಂತ ಅಂತ ಹೇಳಿದರು. ಭಗವಂತ ಕಣ್ಣಿಲ್ಲದವನಾಗಿ, ಕಾಲಿಲ್ಲದವನಾಗಿ, ಕುಂಟನಾಗಿ, ಕುರುಡನಾಗಿ, ಕುಷ್ಠರೋಗಿಯಾಗಿ, ಅಪ್ಪ ಇಲ್ಲದವನಾಗಿ, ಅಮ್ಮ ಇಲ್ಲದವನಾಗಿ ಹುಟ್ಟುತ್ತಾನೆ. ಅವರ ಸೇವೆಯನ್ನು ಮಾಡಿ, ಅದೇ ಭಗವಂತನ ಸೇವೆ ಅಂತ ಹೇಳುದು. ಅದಕ್ಕೆ ರಂಗನನು ನೋಡುವುದು ಕಂಗಳಿಗೆ ಭೂಷಣ. ಅಂತಹ ರಂಗನನ್ನು ನೋಡಬೇಕು, ಅವರ ಸೇವೆಯನ್ನು ಮಾಡಬೇಕು, ಅದೇ ನಿನಗೆ ಭೂಷಣ ಅಂತ ಹೇಳಿ. ಭಗವಂತನ ನಾಮಸ್ಮರಣೆ ಮಾಡುವುದೇ ನಿನ್ನ ನಾಲಿಗೆಗೆ ಭೂಷಣ ಆಗಬೇಕು. ಅದಕ್ಕೋಸ್ಕರ ಮನೆಯಲ್ಲಿರುವಂಥವರೆಲ್ಲ ಮಕ್ಕಳಿಗೆ ಹೆಸರಿಡಬೇಕಾದ್ರೆ ಚೊಕ್ಕವಾದ ಹೆಸರಿಡಬೇಕು. ಯಾವ ಹೆಸರು? ದೇವರ ಹೆಸರನ್ನು ಇಡಬೇಕು. ಯಾದವ ಅಂತ ಹೆಸರಿಟ್ಟರೆ, ಯಾದವನ ಅಮ್ಮ ಬೆಳಗ್ಗೆ ಕರೀತಾರೆ, ಪುಳ್ಯಗಾಂಡ ಲೆಕ್ಕ, ಯಾದವ 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 ಏಳು ಏಳು ಅಂತ ಹೇಳುವಾಗ ಬೇರೆ ಪ್ರಾತಸ್ಮರಣೆ ಬೇಕಾ? ಕೌಸಲ್ಯ ಸುಪ್ರಜಾರಾಮ ಬೇಡ, ಯಾದವ ಯಾದವ ಲಕ್ ಲಕ್ ಅಂತ ಹೇಳಿದ್ರೆ ಅದೇ ಸುಪ್ರಭಾತ ಮನೆಯಲ್ಲಿ.
ಯಾದವನಿಗೆ ತಮ್ಮ ಒಬ್ಬ ಕೇಶವ ಅಂತಿದ್ದ. ಯಾದವ ಕೇಶವ ಲಕ್ ಲಕ್ ಅಂತೇಳಿ 2 ಹೆಸರಾಯಿತು. ಹೀಗೆ ಮನೆಯಲ್ಲಿರುವಂತಹ ಮಕ್ಕಳಿಗೆ ಭಗವಂತನ ಹೆಸರಿಟ್ಟಾಗ ಆಗ ಆ ಮನೆಯಲ್ಲಿ ಬೇರೆ ನಾಮಸ್ಮರಣೆ ಬೇಕು ಅಂತಿಲ್ಲ. ಆದರೆ ಗ್ರಾಚಾರಕ್ಕೆ ಈಗ ಏನಾಗಿದೆ ಅಂದರೆ ದೇವರ ಹೆಸರೆಲ್ಲ ಹೋಗಿದೆ. ಈಗ ಮಕ್ಕಳಿಗೆ ಹೆಸರಿಡುವಾಗ ಪಿಂಕಿ ಅಂತ ಹೆಸರು, ಡಿಂಪುಲ್ ಅಂತ ಹೆಸರಿಡುವುದು, ಎಂತೆಂಥ ವಿಚಿತ್ರ ಹೆಸರುಗಳು. ನನಗೆ ಕರೀಲಿಕ್ಕೆ ಬರುವುದಿಲ್ಲ, ಅಜ್ಜಿಗಂತ ಆಗುವುದೇ ಇಲ್ಲ ಈ ಥರದ ಹೆಸರು. ಇತ್ತೀಚೆಗೊಂದು ಮನೆಗೆ ಹೋಗಿದ್ದೆ, ಎಂತ ಮಾರೆ ಪೂಜಾರಿ ಅಂತ ಕೇಳುವಾಗ ಒಂದು ಹೆಸರು ಹೇಳಿದೆ. ಅದೆಂಥದ್ದು ಮಾರೆ ಹಾಗೆ ಒಂದು ಅಂತ ಕೇಳುವಾಗ ಅವರು ಹೇಳಿದು, ಅವು ಇತ್ತೆ ನಿಖಿಲ್ನ ಕಾಲದಲ್ಲೇ ಕತ್ತು ಮಾಸ್ಟ್ರೆ, ದುಂಬುಪುರ ನಕ್ಷತ್ರ ತೂದಿ ಪುದರ್ದೀಡು ಒಂದಿತ್ತೆ, ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದವನಿಗೆ ಇಂಥ ಹೆಸರು ಇಡಬೇಕು ಅಂದುಂಟು. ಯಾದವ ಅಂತ ಹೆಸರು ಬರಬೇಕಾದ್ರೆ ಅವನ ನಕ್ಷತ್ರದ ಹಿಂದೆ 4 ಅಕ್ಷರಗಳಿದ್ದಿರ್ಬೋದು. ಈಗ ಹಾಗಿಲ್ಲ. ಈಗ ಅಪ್ಪ ಅಮ್ಮನ ಹೆಸರನ್ನು ಜೋಡಿಸುವುದು. ಅದು ಹೇಗೆ ಜೋಡಿಸುವುದು? ಅಪ್ಪ ಕೃಷ್ಣ, ಅಪ್ಪನ ಹೆಸರಿನ ಮೊದಲ ಅಕ್ಷರವನ್ನು ತೆಗೆಯಿತು, ಕೃ ತೆಗೆಯಿತು ಅಪ್ಪನಿಂದ. ಈ ಕಂಪ್ಯೂಟರ್ನಲ್ಲಿ ತೆಗಿಲಿಕ್ಕೆ ಆಗ್ತದೆ ನೋಡಿ, ಕೃ ತೆಗೆಯಿತು. ಆಮೇಲೆ ಅಮ್ಮನ ಹೆಸರು ಮೀನಾಕ್ಷಿ, ಅಮ್ಮನ ಮೀ ತೆಗೆಯಿತು. ಅಪ್ಪನ ಕೃ, ಅಮ್ಮನ ಮೀ. ಮಗುವಿಗೆ ಹೆಸರು ಎಂಥದ್ದು? ಕೃಮಿ. ಅಮ್ಮನ ಹೊಟ್ಟೆಯಲ್ಲಿ ಕ್ರಿಮಿ ಹುಟ್ಟುವುದು. ಇಂಥ ಅಸಂಬದ್ಧ ಹೆಸರುಗಳು ಈಗ ಬರುದು, ಥರದ ಹೆಸರು. ಅದಕ್ಕೆ ಇನ್ನು ಯಾರಾದರೂ ಕೇಳಿ ಆಗ ಒಂದು ಹೆಸರಿಟ್ಟಿದ್ದಕ್ಕೆ ಅರ್ಥ ಎಂಥದ್ದು ಅಂತ ಕೇಳಿದರೆ ಅದು ಲಲಿತ ಸಹಸ್ರನಾಮದಲ್ಲಿ ಬರ್ತದೆ, ಹೆಣ್ಣು ಮಕ್ಕಳ ಹೆಸರು ಅಂತೇಳಿ. ಯಾಕೆ ಲಲಿತ ಸಹಸ್ರನಾಮ ಅದು. ಇನ್ನು ವಿಷ್ಣು ಸಹಸ್ರನಾಮದಲ್ಲಿ ಉಂಟು ಗಂಡು ಮಕ್ಕಳದ್ದು ಹೇಳುದು. ಯಾಕಂದ್ರೆ ಅಕ್ಷರ ಎಂಬುದು ನಾಶ ಇಲ್ಲದಿರುವುದು ಆ ಅಕ್ಷರದಿಂದ ಆಗಲ್ಪಟ್ಟದ್ದಲ್ವ ಅಂತ ಪ್ರಶ್ನೆ ಕೇಳಿದರೆ ನನಗೆ ಉತ್ತರಿಸಲಿಕ್ಕೆ ಏನಿಲ್ಲ. ಒಂದು ವೇಳೆ ಅಪ್ಪ ಮಂಜುನಾಥನು ಅಮ್ಮ ಗಂಗಾದೇವಿಯು ಆಗಿದ್ರೆ, ಅಪ್ಪ ಮಂಜುನಾಥ, ಅಮ್ಮ ಗಂಗಾದೇವಿ. ಈಗ ಮಕ್ಕಳಿಗೆ ಹೆಸರಿಡಬೇಕು, ಅಕ್ಷರ ತೆಗೆದು. ನಾನು ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ. ಮೊನ್ನೊಂದು ಮನೆಗೆ ನಾನು ಹೋಗಿದ್ದೆ, ಒಂದು ಇಷ್ಟಕ್ಕೆ ಇರುವುದು ಮಗು. ಈಗೊಂದು ಟೀಪಾಯಿ ನಮ್ಮ ಮುಂದೆ ತಂದಿಟ್ಟುಕೊಂಡಿತ್ತು. ಈ ಮಗು ಬಂದು ಹತ್ತಿದೆಯ ಟೀಪಾಯಿಯ ಮೇಲೆ. ಟೀಪಾಯಿಯ ಮೇಲೆ ಹತ್ತಿ ಕುಣಿಲಿಕ್ಕೆ ಶುರು ಮಾಡಿತ್ತು. ನನ್ನೊಟ್ಟಿಗೆ ಒಬ್ಬರು ಪ್ರಾಯದವರಿದ್ದರು. ಅವರು ಕೇಳಿದರು, ಒಂದು ವಾಸಿಕ್ ಮಾಸ್ಟ್ರೆ ಅಂತ ಕೇಳಿದರು. ಅದಕ್ಕೆ ಇನ್ನೊಬ್ಬರ ಪಕ್ಕದಲ್ಲಿ ಕೂತುಕೊಂಡಿದ್ರು. ಅವರು ಹೇಳಿದರು, ಅವು ಟಿವಿ ಸೀಕು ಅಂತೇಳಿ. ಯಾಕಂದರೆ ಈ ಟಿವಿಯಲ್ಲಿ ಅದನ್ನು ಒತ್ತಿ ಒತ್ತಿ ಬರುವಾಗ ಇದೇ ಕಾಣುವುದು. ಟಿವಿ ಇದರ ಮೇಲೆ ಹಾರುವುದು, ಅದರ ಮೇಲೆ ಹಾರುವುದು, ಮರದ ಮೇಲೆ ಹಾರುವುದು, ಅದನ್ನೇ ನೋಡ್ತಾ ಇರುವುದು ಮಕ್ಕಳು. ಕಾರ್ಟೂನು. ಈ ಕಾರ್ಟೂನು ನೋಡಿ 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 ನಮ್ಮ ಮಕ್ಕಳು ಹೀಗೆ ಇರುವುದು. ಎಲ್ಲಿ ಹಾರಬಾರ್ದು ಅಲ್ಲಿಗೆ ಹಾರುವುದು, ಎಲ್ಲಿ ಕುಣಿಬಾರ್ದು ಅಲ್ಲಿ ಕುಣಿಯುವುದು, ಅಪ್ಪನ ಮೀಸೆ ತಿರುಗಿಸುವುದು, ಅಪ್ಪನ ತಲೆ ಮೇಲೆ ಕೂರುವುದು. ಇದೆಲ್ಲ ಈಗಿನ ವಿಕೃತಿಗಳು. ಮೊದಲು ಅಪ್ಪ ಮೇಲೆ ಕೂತ್ರೆ ಮಗ ತುಂಬ ದೂರದಲ್ಲಿ ಹೋಗಬೇಕು. ಈಗ ಅಭ್ಯಾಸ ಇಲ್ಲ. ಯಾಕೆ? ಇದು ಸಿಸ್ಟಮ್. ಇಲ್ಲಿಗ ಒತ್ತಿದ್ರೆ ವ್ಯತ್ಯಾಸ ಆಗತ್ತೆ. ಒಂದು ಮನೆಯಲ್ಲಿ ಒಬ್ಬಳು ಅಮ್ಮ ಹೇಳಿದ್ಲಂತೆ, ನನ್ನ ಮಗ ಬರೀ ಪಾಪ, ಯಾರಿಗೂ ಉಪದ್ರ ಇಲ್ಲ ನನ್ನ ಮಗನದ್ದು. ಹೌದಾ? ಅಷ್ಟು ಪಾಪವ? ಮತ್ತೆಂತ ಮಾಡ್ತಾನೆ ಅವನು? ಅವನಿಗೆ 1 ಪ್ಯಾಕೆಟ್ ಕುರ್ಕುರೆ ಕೊಟ್ಟರೆ ಸಾಕು. ಓಹೋ, ಕುರ್ಕುರೆ ತಿನ್ನುವನು. ಮತ್ತೆ ಒಂದು ಕಂಪ್ಯೂಟರ್ ಆದರೂ ಆದಿತ್ತು ಅವನಿಗೆ, ಅಥವಾ ಟಿವಿ ಇದ್ರೂ ಆಗ್ತದೆ. ಏನು ಮಾಡ್ತಾನೆ ಅವನು ಇದನ್ನೇ ನೋಡ್ತಾ ಇರುವುದು. ಅದಕ್ಕೆ ಆ ಹಿರಿಯರು ಹೇಳಿದರು, ನಿಮ್ಮ ಮಗ ಕಾರ್ಟೂನ್ ನೋಡುದ? ಹಾಗಿದ್ರೆ ನಿಮ್ಮ ಮಗ ಮುಂದೆ ಕಾರ್ಟೂನ್ ಆಗಲಿಕ್ಕೆ ಆದೀತೆ ವಿನಃ ಮನೆಯವರು ಯಾರಾದರೂ ಬಂದರೆ ನೀರು ಕೇಳಲಿಕ್ಕಿಲ್ಲ. ಬಾಜಲು ಬೋಡ, ಆ ಬಾಜಲು ಬೋಡ ಅಂತ ಇದರಲ್ಲಿ ಬರುವುದಿಲ್ಲ ನೋಡಿ, ಕಾರ್ಟೂನ್ನಲ್ಲಿ. ಹಾಗಾಗಿ ನಿಮ್ಮ ಮಗ ಬಾಜಲು ಕೇಳಲಿಕ್ಕಿಲ್ಲ, ಮನೆಗೆ ಬಂದವರಿಗೆ ಕೂತುಕೊಳ್ಳಲಿಕ್ಕೆ ಹೇಳಲಿಕ್ಕಿಲ್ಲ, ನಾಳೆ ಒಂದು ದೇವಸ್ಥಾನದ ಮುಕ್ತೇಸರಾಗಲಿಕ್ಕಿಲ್ಲ. ಯಾಕಂದ್ರೆ ಅದು ಕಾರ್ಟೂನ್ನಲ್ಲಿಲ್ಲ. ಬೇಡ, ಒಳ್ಳೆ ಒಂದು ವಿಡಿಯೋಗ್ರಾಫರ್ ಆಗಲಿಕ್ಕಿಲ್ಲ ಅವನಿಗೆ. ಯಾಕೆ? ಅವನಿಗೆ ಆ ಸಂಸ್ಕಾರ ಸಿಗಲಿಲ್ಲ. ಅಲ್ಲಿ ಹಾರಿದ್ದು ಬಿದ್ದದ್ದೇ ಆಯಿತು. ಹೀಗೆ ನಮ್ಮ ಮಕ್ಕಳನ್ನು ಯಾರು ಕಾರ್ಟೂನ್ ಮಾಡಬೇಡಿ. ನಮ್ಮ ಮನೆಯ ಮಕ್ಕಳಿಗೆ ಒಳ್ಳೆ ಒಳ್ಳೆ ಹೆಸರನ್ನಿಡಿ, ಆ ಹೆಸರನ್ನು ಕರೀರಿ. ಆಗ ಆ ಮನೆ ಬೆಳಗುತ್ತದೆ. ಆ ಮನೆಯಿಂದ ಕುಟುಂಬೋದ್ಧಾರ ಆಗ್ತದೆ, ದೇಶೋದ್ಧಾರ ಆಗ್ತದೆ. ಅದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಯಂತೆ
ನರರಿಗೆ ಇಂದ್ರನಾಗಬೇಕು, ರವಿಯನ್ನೇ ಬೆಳಗಿಸುವ ಶಂಕರನಾಗಬೇಕು. ಈ ಥರ ಆದಾಗ ನಮ್ಮ ಊರು ಉದ್ಧಾರ ಆಗತ್ತೆ. ಅದಕ್ಕೆ ಪ್ರತಿಯೊಂದು ಮನೆಯಲ್ಲಿ ಕೂಡ ಭೂಷಣಕ್ಕೆ ಭೂಷಣ, ಇದು ಭೂಷಣ. ಯಾವುದು ಭೂಷಣ? ದಾನವೇ ಭೂಷಣ, ಎರಡೂ ಹಸ್ತಂಗ. ಭೂಷಣಕ್ಕೆ ಭೂಷಣ, ಇದು ಭೂಷಣ. ಭೂಷಣಕ್ಕೆ ಭೂಷಣ, ಇದು ಭೂಷಣ. ಹರ ನಮ ಪಾರ್ವತೀಪದೇ ಹರ ಹರ ಮಹಾದೇವ್. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಶ್ರೀರಾಮಚಂದ್ರ ಮಹಾರಾಜ್ ಕಿ, ಸೀತಾ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಈ ಕೆಲವರಿಗೆ ಈಗ ಏನಾಗಿದೆ ಅಂದರೆ, ಈಗೆಲ್ಲ ಕಾನೂನು ಮತ್ತು ಹಕ್ಕು. ಮೊದಲು ಹಕ್ಕಲ್ಲ, ಮೊದಲು ಕರ್ತವ್ಯ. ನಾನೊಂದು ಮನೆಗಿದ್ರೆ ಎಡೆಗೆ ಹೋಗಿದ್ದೆ, ಮಗು ಕೂಗ್ತಾ ಉಂಟು, ಹೆಂಡತಿ ಎತ್ತುತ್ತಾ ಇಲ್ಲ. ಹೆಂಡತಿ 2 ಸಲ ಆಚೀಚೆ ಹೋದಳು, ಎತ್ತುವುದಿಲ್ಲ. ಗಂಡ ಬಂದಾಗ ಎತ್ತಿಕೊಂಡ್ರು. ನಾನು ಹೇಳಿದೆ, ನಿಮ್ಮ ಹೆಂಡತಿ ಬಂದಾಗ ಎತ್ತಲಿಲ್ಲಲ್ರಿ, ನೀವು ಯಾಕೆ ಎತ್ತುಕೊಳ್ತಾ ಇದ್ದೀರಿ ಅಂತ. ಆಗ ಆ ಮನೆ ಯಜಮಾನರು ಹೇಳಿದರು, ಈಗ 8 ಗಂಟೆಯಿಂದ 9 ಗಂಟೆವರೆಗೆ ಮಗುವನ್ನು ಎತ್ತಬೇಕಾದ್ದು ನಾನು. ಆ ಸಮಯದಲ್ಲಿ ಅವಳು ಎತ್ತಲಿಕ್ಕಿಲ್ಲ. ಏನಂದರೆ ಹಕ್ಕು. ನಾನೆಷ್ಟು ಹೊತ್ತು ಎತ್ತುತ್ತೇನೋ ಅಷ್ಟೇ ಹೊತ್ತು ನೀವು ಎತ್ತಬೇಕು. ಹೀಗೆ ಆ ಮಗುವನ್ನು ಎತ್ತಬೇಕಾದರೂ ಕೂಡ ಅದಕ್ಕೊಂದು ಪದ್ಧತಿಯಿಂದ ಹಾಕಿಬಿಟ್ಟಿದ್ದಾರೆ ಮನೆಯಲ್ಲಿ. ಹಾಗಾಗಿ ಗಂಡನಿಗೆ ಎಷ್ಟು ಹಕ್ಕುಂಟೋ ಅಷ್ಟೇ ಹಕ್ಕು ಹೆಂಡತಿಗೆ ಉಂಟು. ಮಗ ಎಲ್ಲಿಯಾದರೂ ಪೇಟೆಗೆ ಹೋಗುವಾಕಾದರೆ ಅಪ್ಪನಲ್ಲಿಯೇ ಕೇಳಿ ಯಾಕೆ ಹೋಗಬೇಕು, ಅಮ್ಮನಲ್ಲಿ ಕೇಳಿ ಹೋದರೆ ಸಾಲ್ತ. ಈ ಥರ ಮಾತನಾಡುವ ಅಮ್ಮಂದಿರು ಇದ್ದಾರೆ. ಏನು ಹಕ್ಕು? ನಮಗಿಬ್ಬರಿಗೂ ಸಮಪಾಲು ಮಗುವಿನಲ್ಲಿ ಅಂತ ಹೇಳ್ತಾರೆ. ಹಾಗೆ ಕೆಲವೊಮ್ಮೆ ಗೋವಿಂದ ಹರಿ ಗೋವಿಂದ, ಗೋವಿಂದನ ಹೆಸರೆಂದರೆ ದೇವ ಗಂಡಿಸಿನದ್ದು, ರಾಮನದ್ದು ಗಂಡಿಸಿದ್ದು, ಪವನಸುತ ಹನುಮಾನಿಕಿ ಅಂದರೆ ಗಂಡಿಸಿದ್ದು. ಹಾಗಾಗಿ ತಾಯಂದಿರು ಎಲ್ಲಿಯಾದರೂ ಗಂಡುಸಿಗೇ ಬೇಡ, ಹೆಂಗಸರ ಹೆಸರು ಯಾಕೆ ಹರಿದಾಸರು ಹೇಳಲಿಲ್ಲ. ಅದಕ್ಕೋಸ್ಕರ ಸೀತಾ ಮಾತಾ ಕೀ ಅಂತ ನಾನು ಹೇಳಿದ್ದು. ಇಲ್ಲಿ ಹಕ್ಕಿನ ಬಗ್ಗೆ ಮಾತನಾಡಿ ಗಂಡುಸರನ್ನೇ ಹೇಳಬಾರ್ದು ಅಂತ ಹೇಳಿಕೊಂಡು, ಆದರೂ ಸ್ವರ ಚಂದ ಬರಲಿಲ್ಲ. ಒಳ್ಳೆ ಸ್ವರ ಬರಬೇಕು, ಗಟ್ಟಿಯಾಗಿ ಬರಬೇಕು. बोलो श्री रामचंद्र महाराज की, सीता माता की, जानकी माता की, गंगा माता की, बोलो ಭಾರತ ಮಾತಾ ಕಿ. ದಾಸವರೇಣ್ಯರು ನೆನಪು ಮಾಡಿಕೊಡ್ತಾರೆ. ದಾನವೇ ಭೂಷಣ, 2 ಹಸ್ತಂಗಳಿಗೆ, 2 ಕೈಗಳಿಗೆ ಭೂಷಣ ಯಾವುದು ಅಂತ ಕೇಳಿದ್ರೆ ಯಾವುದು? ದಾನ ಮಾಡುವುದು ಅಂತ ಹೇಳಿದ್ದ. ಮನೆ ಕಟ್ಟುವುದು ಯಾಕೆಂದ್ರೆ ಮನೆಯವರು ಸುಖವಾಗಿ ನಿದ್ರೆ ಮಾಡ್ಲಿಕ್ಕಲ್ಲ. ಎಡ್ಡೆ ಇಲ್ಲಿ ಕಟ್ಟದು ಗೊತ್ತೇರಿಯ ಗೆಬುಗ ಏತು ಬರ್ತು ಜಪ್ಪುನು. ಬಲ್ಪುಗು 10 ಗಂಟೆ ಮುಟ್ಟಲು ಜಪ್ಪು. ನಾನೇ ಬರ್ಸಲ ಬತ್ತಂದಲ್ಲ ಗೊತ್ತಾಬುಜಿ, ದೊಂಬು ಬತ್ತಂದಲ್ಲ ಗೊತ್ತಾಬುಜಿ, ಫ್ಯಾನ್ ತಿರುಗಿನ ಸೊರಗಂಡ ಪಿದಾರಿ ಏರ್ಲೆತ್ತಂದಲ್ಲ ಗೊತ್ತಾಬುಜಿ. ಹಾಗಾಗಿ ಏನು ಜಪ್ಪು. ಎಲ್ಲ ಬಿಹಾರಿ ಮಕ್ಕಳು ಬೆಳಗ್ಗೆ 5 ಗಂಟೆಗೆದ್ದು ಮದ್ರಸಿಗೆ ಹೋಗ್ತಾರೆ. ನಮ್ಮ ಮಕ್ಕಳು ಜಪ್ಪು ಆಯ್ತಾರೆ ಜಪ್ಪು. ನಮ್ಮ ಮಕ್ಕಳನ್ನು ಮಲಗಿಸಿದ್ದೆ ಆಯ್ತು. ಒಂದು ವೇಳೆ ಯಾವುದಾದ್ರೂ ಮಗು ಸಂಗೀತ ಪಾಠಕ್ಕೆ ಹೋಗಬೇಕು ಅಂತಾದರೆ ಅಮ್ಮ ಮೆಲ್ಲ ಹೋಗಿ ಎಬ್ಬಿಸಲಿಕ್ಕುಂಟು. ಮಗ ಲಕ್ಕುಲ ಲಕ್ಕುಲ. ಆ ಬೆಡ್ಶೀಟ್ ತೆಗೆದು ನೋಡಿದರೆ ಮಗು ಈಗ ಸುರ್ಟಿ ಮಲಗಿರ್ತದೆ. ಕ್ವಶ್ಚನ್ ಮಾರ್ಕು. ಅಪ್ಪ ಈತು ಬಲ್ಪುಗುದಾ ಲಕ್ಕು. ನಮ್ಮ ಮಕ್ಕಳು ಕ್ವಶ್ಚನ್ನಲ್ಲೇ ಇದ್ದಾರೆ, ಮಗುವಿಗೆ ಎಚ್ಚರ ಆಗಲ್ಲ. ಅದಕ್ಕೋಸ್ಕರ ಎಲ್ಲೆಲ್ಲಿ ನೋಡಿ ಸಾಯಿಬರು ಅಂದರೆ ಮುಂದೆ ಬರ್ತಾರೆ. ಅಂಗಡಿ ಕಟ್ಟುವುದೆಲ್ಲ ಸಾಯಿಬರು. ಸಾಯಿಬರಿಗೆ ಅವರ ಹೆಣ್ಣು ಮಕ್ಕಳು ಸಾಕಾಗುವುದಿಲ್ಲ. ಅದಕ್ಕೆ ಹಿಂದೂಗಳ ಹೆಣ್ಣು ಮಕ್ಕಳಿಗೆ ಲವ್ ಜಿಹಾದಿಗೆ ಹೊರಟು ಬಿಟ್ಟಿದ್ದಾರೆ. ಇನ್ನು ಹೆಣ್ಣು ಮಕ್ಕಳೇ ಬೇಟೆ ಆಡಲಿಕ್ಕೋಸ್ಕರ. ಅದಕ್ಕೆ ನಮ್ಮ ಮಕ್ಕಳು ನಿದ್ರೆ ಮಾಡಲಿಕ್ಕೋಸ್ಕರ ಮನೆ ಇರುವುದಲ್ಲ. ದಾನವೇ ಭೂಷಣ,
ಎರಡು ಹಸ್ತಂಗಳಿಗೆ. ನಮ್ಮ ಕೈ ಇರುವುದು ದಾನ ಮಾಡಲಿಕ್ಕೋಸ್ಕರ. ಕೆಲವರು ಏನು ಮಾಡ್ತಾರೆ ಅಂದ್ರೆ ಎಲ್ಲ ಬೆರಳಿಗೆ ಉಂಗುರ ಇರುವುದು, ಹೆಬ್ಬರಳಿಗೂ ಉಂಗುರ ಇಡ್ಲಿಕ್ಕೆ. ಮೊದಲೊಬ್ಬ ದೊಡ್ಡ ಶ್ರೀಮಂತ ದೊಡ್ಡ ಉಂಗುರ ಮಾಡಿಸಿದಂತೆ. ಆ ದೊಡ್ಡ ಉಂಗುರ ಮಾಡಿದ ಮೇಲೆ ಶ್ರೀಮಂತನಲ್ಲಿ ಯಾರಾದರೂ ಕೇಳ್ತಾರಾ ಯಾಪ ಪಾಯಿನಿ ಅಂತ? ಯಾಕಂದ್ರೆ ನಮ್ಮನಲ್ಲಿ ಕೋಟಿಗಟ್ಟಲೆ ಉಂಟು, ಯಾರು ಕೇಳುವುದಿಲ್ಲ. ಆದರೆ ಬೇರೆಯವರು ನೋಡಬೇಕು, ಊರಿನವರು ನೋಡಬೇಕು ಅಂತ ಅದಕ್ಕೆ ಬೇಕಾಗಿ ಒಂದು ಊಟ ಮಾಡಿಸಿದ ಅವನ ಮನೆಯಲ್ಲಿ ಅನ್ನದಾನ. ಯಾಕೆ? ಅವನ ಉಂಗುರ ತೋರಿಸಲಿಕ್ಕೋಸ್ಕರ. ಹಾಗೆ ಅನ್ನದಾನಕ್ಕೆಲ್ಲರೂ ಕೂತಿದ್ದಾರೆ. ಇವನು ಹೋಗಿ ಬಡಿಸುವವನಿಗೆ ಕರೆಯುವುದು, ಒಳ್ಳೆ ನಾರಾಯಣರೇ ಹಿಂದೆ ಮೂಳು ಬಳಸಲಿ ಯಾಕೆ ಈ ಉಂಗುರ ಕಾಣಲಿಕ್ಕೆ ಮೂಳು ಬಳಸಲಿ ಅಂತ. ಇದು ಕಾಣಬೇಕು, ಉಂಗುರ ಕಾಣಬೇಕು. ಅದಕ್ಕೆ ಆ ಬೆರಳನ್ನು, ಬೆರಳಿಗೆ ಉಂಗುರ ಇರುವುದು ಅದು ಭೂಷಣ ಅಲ್ಲ. ಭೂಷಣ ಇರುವುದು ಯಾವುದು? ದಾನವೇ ಭೂಷಣ ಎರಡು ಹಸ್ತಂಗಳಿಗೆ. ಯಾವಾಗಲೂ ದಾನ ಮಾಡುವ ಕೈ ಅದು ಮೇಲೆ ಇರ್ತದೆ, ತೆಗೊಳ್ಳುವ ಕೈ ಕೆಳಗಡೆ ಇರ್ತದೆ. ಹಾಗಾಗಿ ಹಿರಿಯರೊಂದು ಮಾತು ಹೇಳಿದ್ದ, ಎಂದು ಬೇಡುವ ಕೈ ಆಗಬಾರದು, ಕೊಡುವ ಕೈ ಆಗ. ಅದನ್ನ ದಾಸರು ನೆನಪು ಮಾಡಿಕೊಡ್ತಾರೆ. ದಾನವೇ ಭೂಷಣ ಎರಡು ಹಸ್ತಂಗಳು, ಒಂದು ಹಸ್ತ ಅಂತ ಹೇಳಿಲ್ಲ, ಎರಡೂ ಹಸ್ತಗಳಿಗೆ. ಅಂದ್ರೆ ಅರ್ಥ ಏನು? ಕಡಿಮೆ ಕೊಡಬೇಡ ಅಂತ, ಬಾಚಿ ಎರಡು ಕೈಯಲ್ಲಿ ಹೆಚ್ಚು ಕೊಡು, ಅದನ್ನು ಹೇಳಿರುವುದು. ಎರಡು ಕೈಯಲ್ಲಿ ಕೊಡು ಎಂಬುದನ್ನು ಹೇಳಿದ್ದ. ಮನಿನಿಗೆ ಭೂಷಣ ಪತಿಭಕ್ತಿಯೋ. ಮನೆಯಲ್ಲಿರುವಂತಹ ತಾಯಿಗೆ ಭೂಷಣ ಯಾವುದು? ಪತಿಭಕ್ತಿ. ಮನೆಯ ಯಜಮಾನರು ತನ್ನ ಗಂಡ, ಅವರು ದೇವರು, ಆ ಗಂಡನ ಸೇವೆಯನ್ನು ಮಾಡಿ ಹೆಂಡತಿ ಕೃತಾರ್ಥಲಾಗಬೇಕು. ಇತ್ತೀಚೆಗೆ ಒಬ್ಬ ಹೋಟ್ಲಿಗೆ ಹೋಗಿದ್ದ. ಹೋಟ್ಲಿನೋಗಿ ಕೂತುಕೊಂಡ ಕೂಡಲೇ ಒಂದು ಗಂಡ ಹೆಂಡತಿ ಹೊಸದ ಆಗಲೇ ಮದುವೆ ಆದ್ದು ಅಂತ. ಹಾಗಾಗಿ ಹೊಸದ ದಂಪತಿಗಳು ಬಂದು ಕೂತಿದ್ದಾರೆ ಎದುರುಗಡೆ. ಕೂತವರು ಸ್ವಲ್ಪ ಹೊತ್ತಾಯಿತು, ಇವನು ಊಟ ಮಾಡಿ ಆಯಿತು, ಗಂಡನ ಊಟ ಆಯಿತು. ಆಮೇಲೆ ಸಪ್ಲೈರನ್ನು ಕರೆದು ನಾನು ಒಂದು ಜೀವನಿಸಬಹುದು ಅಂತ ಹೇಳಿದ್ರು. ಆಮೇಲೆ ಹೆಂಡತಿ ಹೋದ್ಲು, ಕೈಯೆಲ್ಲ ತೊಳ್ಕೊಂಡು ಅವಳು ಊಟಕ್ಕೆ ಕೂತು. ಈ ಮುಂದುಗಡೆ ಕೂತವನಿಗೆ ಭಾರಿ ಕುತೂಹಲ ಆಯಿತು. ಈಗಲೂ ಇಂಥ ಜನ ಇದ್ದಾರೆ ಮರ್ರೆ. ಈ 2018ನೇ ಇಸವಿಯಲ್ಲಿ ಹೋಟ್ಲಿನಲ್ಲಿ ಗಂಡ ಊಟ ಆದ ಮೇಲೆ ಹೆಂಡತಿ ಊಟ ಮಾಡುದು ಇದೆಲ್ಲ ಹಳೆಯ ಪದ್ಧತಿ ರೀ. ಗಂಡನ ಊಟ ಮಾಡುವವರಿಗೆ ಕಾದು ಅವರು ಸ್ವಲ್ಪ ಇಡ್ಲಿ ಕುಂಟದಲ್ಲಿ ಆ ಪಾತ್ರೆಯಲ್ಲಿ ಅದನ್ನೆಲ್ಲ ಅವಳು ಮತ್ತೆ ಪಾಪ ಅವಳು ಅದನ್ನು ಊಟ ಎಲ್ಲ ಮಾಡಿ ಮಲ್ಕೊಳ್ಳುದು. ಇದು ಹಳೆಯ ಪದ್ಧತಿ. ಈಗ ಹೋಟ್ಲಿನಲ್ಲಿ ಅದೂ ಇವರು ದಂಪತಿಗಳು ಭಾರಿ ಸೀರೆ ಎಲ್ಲ ಉಟ್ಟಿಬಿಟ್ಟಿದ್ದಾರೆ, ಒಳ್ಳೆ ಗಟ್ಟಿಮುಟ್ಟಾಗಿದ್ದಾರೆ, ಕಾಣುವಾಗ ಭಾರಿ ಶ್ರೀಮಂತರಾಗಿದ್ದಾರೆ. ಎಂತಹ ಪತಿವ್ರತ ಶಿರೋಮಣಿಗಳಿವರು. ದೇವರೇ, ನಿಮ್ಮನ್ನು ನನ್ನ ಮುಂದೆ ಕೂರಿಸಿದ್ದು ಭಾರಿ ಪುಣ್ಯ ಅಂತೇಳಿ ಅವರಿಗೆ ಮಾತನಾಡಿಸಿ, ಅಣ್ಣೇರೇ ಇರು ದೂರ ಆಪಿದೆ ಎಂಗಳೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಅಂದ. ಅಂದು ಅವು ಎನ್ನ ಬಿಡಿದು ಭಾರಿ ಅಜ್ಞ ಖುಷಿಯ ನಿಖಿಲ್ನ ತೂದು ಎನ್ನ ಜೀವನ ಸಾರ್ಥಕ ಅಂದು ಅಂತೇಳಿ ದಾದ ಅಂತ ಕೇಳಿದ. ಹತ್ತು ಈ ಹೋಟ್ಲು ಈರು ಅಣಸು ಮಾಡ್ತಾನೆ ಇರ್ತಬೇಕು, ಆರು ಅಣಸು ಮಾಡ್ತಾನೆ ಬಂದ ಭಾರಿ ಮಲ್ಲ ಸಂಗತಿ ಇದು ಇಲ್ಲ ಅಲ್ಲಿ ಹೋಟ್ಲು ಉಂಡತ್ತ. ಅದಕ್ಕೆ ಅವ ಹೇಳಿದ ಇಟೊಂದು ಗುಟ್ಟುಂಡು ಮಾರೆ ಅಂತ. ದಾದ ಗುಟ್ಟು ಬೇದದಾಳ ಇಜ್ಜಿ ಅವು ಎಂಕಲ್ನ ಕಾರು ಆಕ್ಸಿಡೆಂಟ್ ಆದ ರಡ್ಡಿ ಅಂತಲ್ಲ ಕೂಲಿಪೋತುಂಡು ಎಂಕಲ ಸೆಟ್ಟು ಇಡ್ನು ಹಂಚ ಅದು ಆಳೆಗೆ ನಿಂಗಿರಿ ಸೆಟ್ಟಿದ್ದೇವೆ ಎಣ್ಣೆ ಸೆಟ್ಟ ಆದ ಅವಡು ಆಳೆಗೆ ಒಣಸು ಮಾಡ್ತೇವೆ ಅಂತ ಹೇಳಿ. ಅಂತೂ ಇಂತೂ ನಮ್ಮ ದಾಂಪತ್ಯ ಜೀವನ ಪಾತಿವೃತ್ಯ ಅದು ಸಂಪೂರ್ಣವಾಗಿ ನಿರ್ನಾಮವಾಗುತ್ತಾ ಇದೆ. ಈ ಸಂದರ್ಭದಲ್ಲಿ ಮನೆಗೆ ಭೂಷಣ ಯಾವುದು? ಪಾತಿವೃತ್ಯ ಧರ್ಮ ಹೆಂಡತಿಯಾದವಳು ಮಾಡಬೇಕ. ಮನೆಗೆ ಬಂದ ಅತಿಥಿಗಳನ್ನು ಕರೆದು ಮನೆಗೆ ಬಂದಿದ್ದೀರಾ ಕೂತುಕೊಳ್ಳಿ ಅಂತ ಹೇಳಬೇಕು. ಮನೆ ಇರುವುದೇ ಬೇರೆಯವರಿಗೋಸ್ಕರ, ನಮಗೋಸ್ಕರ ಅಲ್ಲ. ಬನ್ನಿ ಕೂತುಕೊಳ್ಳಿ, ಕುಡಿಲಿಕ್ಕೆ ನೀರು ಬೇಕಾ ಅಂತ ಕೇಳಬೇಕು. ಈಗ ಕೇಳಲಿಕ್ಕೆ ಪುರುಸೊತ್ತಿಲ್ಲ. ನಾನು ಕಟೀಲಿ ಒಂದು ದಿವಸ ಹೋಗಿದ್ದಾಗ ನಾನೊಂದು ಚೀಲೆಲ್ಲ ಇಟ್ಟುಕೊಂಡು ಸಂಘದ ಕೆಲಸಕ್ಕೆ ಅಂತ ಹೋದೆ. ಒಂದು ಮನೆಯಿಂದ ನನಗೆ ಹೇಳಿದ್ರು ರಾತ್ರಿ ಪೂರ ತೆಗಿಲಬಾಡೊಂದು ಬಲ್ಪನಿಗಳು ಪಾಡಿಕೊಂಡು ನೆಗಲಿಕ್ಕೆ ನನಗೆ ಹೆದರಿಕೆ ಆಯಿತು, ಯಾಕೆ ಓಡಿಲಿಕ್ಕೆ ಬರ್ತಾರೆ ಅಂತ. ನೋಡಿದರೆ ಸ್ವಲ್ಪ ಮೊದಲು ಏನಾಗಿತ್ತಂದರೆ ಮನೆಯವರೆಲ್ಲ ಟಿ ವಿ ನೋಡ್ತಾ ಇದ್ದರು, ಹಿಂದಿನಿಂದ ಪಾತ್ರೆ ಕೊಂಡೋದದ್ದೇ ಗೊತ್ತಾಗಲಿಲ್ಲ, ಎಲ್ಲ ಪಾತ್ರೆ ಖಾಲಿ ಮಾಡಿದ್ದಾರೆ. ಅದು ಕಳೆದು ಸ್ವಲ್ಪ ಹೊತ್ತು ಕಳೆಯುವಾಗ ನಾನು ಈ ಚೀಲ ಹಾಕಿಕೊಂಡು ಹೋದ್ದು, ನನ್ನ ಪಾತ್ರ ಕೊಂಡೋದ್ದು ಇವರೇ ಅಂತ ನನಗೆ ಜೋರು ಮಾಡಲಿಕ್ಕೆ ಹೊರಟಿಲ್ಲ. ಈಗ ಟಿ ವಿಯ ಮುಂದೆ ಕೂತರೆ ಏನೂ ಗೊತ್ತಾಗುವುದಿಲ್ಲ, ಭಿಕ್ಷುಕ ಬಂದರೂ ಗೊತ್ತಾಗುವುದಿಲ್ಲ, ಬಡವ ಬಂದರೂ ಗೊತ್ತಾಗುವುದಿಲ್ಲ, ಅತಿಥಿ ಬಂದರೂ ಗೊತ್ತಾಗುವುದಿಲ್ಲ. ಅದಕ್ಕೆ
ಮನೆಗೆ ಬಂದ ಅತಿಥಿಗಳಿಗೆ ಸತ್ಕಾರವನ್ನು ಮಾಡಬೇಕು. ಅವರಿಗೆ ಷೋಡಶೋಪಚಾರ ಪೂಜೆ ಮಾಡಬೇಕು. ಎಂಥ ಉಪಚಾರ ರೀ? ಷೋಡಶೋಪಚಾರ ಪೂಜೆ. ಷೋಡಶ ಅಂದರೆ 16 ರೀತಿಯಲ್ಲಿ ಅವರಿಗೆ ಉಪಚಾರದ ಪೂಜೆಯನ್ನು ಮಾಡಬೇಕು. ನನಗೆ ಷೋಡಶೋಪಚಾರ ಪೂಜೆ ಅಂತ ಹೇಳುವಾಗ ನನ್ನ ಶಾಲೆಯಲ್ಲಿ ಒಂದು ಮಗು ಹೇಳಿತು ನನಗೆ, 8ನೇ ಕ್ಲಾಸ್ ಕಲಿಯುವ ಮಗು, ಸರ್ ನಮ್ಮ ಮನೆಗೆ ಯಾರು ಬಂದರೂ ನಾವು ಷೋಡಶೋಪಚಾರವೇ ಮಾಡುವುದು ಸರ್ ಅಂತೇಳಿ. ನನಗೆ ಆಶ್ಚರ್ಯ ಆಯಿತು, ಇವರು ಹೇಗೆ ಷೋಡಶೋಪಚಾರ ಮಾಡ್ತಾರಪ್ಪ, ಇದು ಭಟ್ರುಗಳೇನಲ್ಲ ಇವನು ಹೇಗೆ ಮಾಡ್ತಾರೆ? ನಾನು ಕೇಳಿದೆ, ಅದು ಹೇಗಮ್ಮ ನೀನು ಷೋಡಶೋಪಚಾರ ಮಾಡುವುದು? ಆಗ ಅವರು ಹೇಳುದು, ನಮ್ಮ ಮನೆಯ ಹತ್ತಿರದಲ್ಲಿ ಒಂದು ಅಂಗಡಿ ಉಂಟು ಸರ್ ಅಂತ ಹೇಳಿದ್ರು. ಅಂಗಡಿ ಇದ್ದರೆ ನೀನು ಅಲ್ಲಿಂದ ಏನು ತರ್ತೀಯಮ್ಮ? ಅಲ್ಲಿಗೆ ಹೋಗಿ ನಾನೊಂದು ಲಿಂಬೆ ಹುಳಿ ತರ್ತೇನೆ, ಮತ್ತೆ ಸೋಡಾ ತರ್ತೇನೆ, ಸೋಡಾ ಮತ್ತು ಸರ್ಬತ್ತು ಮಾಡಿ ಆ ಸೋಡ ಸರ್ಬತ್ತು, ಇದು ಷೋಡಶೋಪಚಾರಕ್ಕೆ ಸೋಡ ಸರ್ಬತ್ತು ಮಾಡ್ತೇನೆ ಅಂತ ಹೇಳ್ತಾಳೆ ಅವಳು. ಹಾಗೆ ಸೋಡ ಸರ್ಬತ್ತು ಕೊಡುವುದಲ್ಲ. ಈಗೆಲ್ಲ ಹೋದರೆ ಎಲ್ಲ ಮನೆಯಲ್ಲಿ ಪಚ್ಚೆ ಕಲರೇ ಕೊಡುದು, ಕೆಲವು ಕೆಂಪು ಕಲರ್ ಕೊಡುದು. ಅದು ಕುಡಿದ್ರೆ ಮತ್ತೆ ಹೊಟ್ಟೆಗೆ ಹೇಳುವುದು ಬೇಡ, ಯಾಕಂದರೆ ಅದನ್ನು ಬೇಗ ಮಿಕ್ಸ್ ಮಾಡಿ ಕೊಡಲಿಕ್ಕೆ ಆಗ್ತದೆ. ಒಳ್ಳೆ ಶುದ್ಧವಾಗಿರುವಂಥ ಆಹಾರವನ್ನು ಮನೆಯವರಿಗೆ ಕೊಡಬೇಕು ಬಂದವರಿಗೆ. ಹೀಗೆ ಮನೆ ಒಂದು ಅತಿಥಿ ಗೃಹ ಆಗಬೇಕು. ಇದನ್ನ ಗೃಹ ಅಂತ ಕರೆದಿದ್ದ, ಅದಕ್ಕೆ ಆಲಯ ಅಂತ ಕರೆದಿದ್ದಾರೆ. ಆಲಯ ಅಂದರೆ ದೇವರು ಇರುವಂತಹ ಸ್ಥಳ. ಹಾಗಾಗಿ ದೇವರು ನಿಲ್ಲುವಂತಹ ಸ್ಥಳ ಆಲಯವಾದರೆ ಆ ಮನೆಯಲ್ಲಿ ಇರುವಂತಹ ಜನಗಳೆಲ್ಲ ದೇವನಂತೆ ಇರುವ ಜನ ಆಗಬೇಕು, ಕೃಷ್ಣನಂತೆ ಇರುವವರಾಗಬೇಕು. ಆ ಮನೆಯಲ್ಲಿ ನಿತ್ಯ ಅಕ್ಷಯ ಪಾತ್ರ ಇರಬೇಕು, ಬಂದವರಿಗೆಲ್ಲ ಅನ್ನ ಹಾಕಬೇಕು ಆ ಮನೆಯವರು. ಹಾಗಾಗಿ ಮನೆ ಹೇಗಿರಬೇಕು, ಮನಸ್ಸು ಹೇಗಿರಬೇಕು, ಅದನ್ನು ದ್ರೌಪದಿಯಿಂದ ನೋಡಿ ಕಲಿಬೇಕು. ಅಂತಹ ಅಕ್ಷಯ ಪಾತ್ರೆ ಎಂಬಂತಹ ಕಥಾಮೃತವನ್ನು ನಾವು ಕೇಳೋಣ. ಕೇಳ್ತಾ ಈ ಕಥೆಯಲ್ಲಿ ಲೀನವಾಗಿ ಆ ಕಥೆಯ ಸಾರವನ್ನು ತಿಳಿದು ನಮ್ಮ ಜೀವನವನ್ನು ಕೃತಾರ್ಥ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಭಗವಾನ್ ಕೃಷ್ಣನ ದಾಸ್ಯರಾಗಿರ್ತಕ್ಕಂತಹ ದೇವಿ ಹೇಗೆ ತನ್ನ ಅಣ್ಣನ ಮೇಲಿರುವಂಥ ಭಕ್ತಿ ಹೇಗಿತ್ತು ಎಂಬಂತಹ ಕಥಾಮೃತವನ್ನು ಕೇಳಿ ಆನಂದಿಸೋಣ. ನಾನು ಹಾಡುವ ಹಾಡಿಗೆ ತಾವೆಲ್ಲರೂ ಕೂಡ ಧ್ವನಿಯನ್ನು ಸೇರಿಸಿ ಈ ಕಥಾಮೃತವನ್ನು ಯಶಸ್ವಿಗೊಳಿಸಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಕಥಾರಂಭ ಮಾಡುವುದಕ್ಕೋಸ್ಕರ ನಿಮ್ಮಲ್ಲಿ ಅನುಮತಿಯನ್ನು ಕೇಳ್ತಾ ಇದ್ದೇನೆ. ಗೋಕುಲ ಬಾಲ ಮಾಧವ ಗೋಕುಲ ಬಾಲ ತಾಳ बोलो श्री रामचंद्र महाराज की, ಗೋಪಾಲ ಕೃಷ್ಣ ಮಹಾರಾಜ್ ಕಿ. ಹಾಡು ಮುಗಿಸಿ ನಾನು ಘೋಷಣೆ ಹಾಕಿದ್ದಲ್ಲ, ಯಾರ ಸ್ವರ ಕೇಳ್ತಾ ಇಲ್ಲ, ಒಳ್ಳೆ ಸ್ವರ ಬರಬೇಕು. ಕೇಶವ ಮಾಧವ ಗೋಕುಲ ಬಾಲ ಕೇಶವ ರಾಧಿಕಾನಾಥನೇ ಮೋಹನ ಕೃಷ್ಣ ಸಾ ಸಾ ಸತ್ಯ ರಕ್ಷಕ ಸಾ ರುಕ್ಮಿಣಿ ಲೋಲಾ ಸಾ 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 ಸತ್ಯ ರಕ್ಷಕ ಸಾ 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 ಕೇಶವ ಮಾಧವ ಗೋಕುಲ ಬಾಲ ಕೇಶವ ರಾಧಿಕಾನಾಥನೇ ಮೋಹನ ಕೃಷ್ಣ ರಾಧಿಕಾ ಗ ಗಾನ ವಿಲೋಲ ಗ ಮೋಹನ ರೂಪ ಗ ಗ ಗ ಗ ಗಾನ ವಿಲೋಲ ಗ ಗ ಗ ಗ ಮೋಹನ ರೂಪ ಗ ಗ ಗ ಗ ಗಾನ ವಿಲೋಲ ಗ ಗ ಮೋಹನ ರೂಪ
ಗೋಕುಲ ಬಾಲ ಕೇಶವ ಮಾಧವ ರಾಧಿಕಾ ನಾಥನೇ ಮೋಹನ ರಾಧಿಕಾ. बोलो श्री रामचंद्र महाराज की, श्री कृष्ण परमात्मा की, बोलो भारत माता की, गो माता की, बोलो भारत माता की. ಇದ್ದ ಕಾಮ್ಯಕಾವನದಲ್ಲಿ ಪಾಂಡವರು ಬೀಡು ಬಿಟ್ಟಿದ್ದಾರೆ. ಪಾಂಡವರನ್ನು ಹೇಗಾದರೂ ಸೋಲಿಸಬೇಕು ಎಂಬಂತಹ ಮನದಿಚ್ಛೆಯಿಂದ ಕೌರವ ಎಲ್ಲಾ ರೀತಿಯ ಮೋಸವನ್ನು ಮಾಡ್ತಾರೆ. ಅರಗಿನ ಮನೆಯನ್ನು ಕಟ್ಟಿದ ಸುಟ್ಟು ಹಾಕಬೇಕು ಅಂತ ಯೋಚನೆ ಮಾಡಿ ಆದರೆ ಸಾಯಲಿಲ್ಲ. ಹೀಗೆ ಬೇರೆ ಬೇರೆ ರೀತಿಯಿಂದ ಉಪಟಳವನ್ನು ಕೊಡುತ್ತ ಹೇಳ ಹೆಸರಿಲ್ಲದೆ ಊರಿನಲ್ಲೇ ಇಲ್ಲದಂತೆ ಮಾಡಬೇಕು ಅವರನ್ನು ಎಂಬುದಾಗಿ ಯೋಚನೆ ಮಾಡ್ತಾ ಇರುವಂತಹ ಕೌರವನ ಆಸ್ಥಾನದಲ್ಲಿ ಕೂತಿರಲು ಇತ್ತ ಆ ಮನೆಗೆ ಆಗಮಿಸಿದ್ದಾರೆ. ಆ ಕಡೆಯಿಂದ ಯಾರು? ಮುನಿಪೋತ್ತಮರಾಗಿರುವಂತಹ ದೂರ್ವಾಸರು. ದೂರ್ವಾಸ ಅಂತ ಹೇಳಿದ ಕೂಡಲೇ ಮೂಗಿನ ತುದಿಯಲ್ಲಿ ಸಿಕ್ತು ಒಂದರ್ಥ. ದೂರ್ವಾಸರಿಗೆ ಮೂಗಿನ ತುದಿಯಲ್ಲಿ ಸಿಕ್ತು. ಅಂತಹ ದೂರ್ವಾಸರು ಆಗಮಿಸುತ್ತಾ ಇದ್ದಾರೆ. ಅವರನ್ನು ಎದುರುಗೊಂಡು ನಮಸ್ಕರಿಸಿ ಸ್ವಾಮಿ ಹೀಗೆ ಬರಬೇಕು ಹೀಗೆ ಬರಬೇಕು ಅಂತ ಕರೆದುಕೊಂಡು ಬಂದು ದರ್ಭಾಸನವನ್ನು ಕೊಟ್ಟು ಕೂರಿಸಿದ್ದಾರೆ. ಪದ್ಮಾಸನ ಹಾಕಿಕೊಂಡು ಅವರು ಕೂತಿದ್ದಾರೆ. ಅವರ ಪಾದವನ್ನು ತೊಳೆದು ಆ ತೀರ್ಥ ಜಲವನ್ನು ತಲೆಗೆ ಮುಗಿಸಿಕೊಂಡು ಶ್ರದ್ಧಾಭಕ್ತಿಯಿಂದ ಅವರ ಸೇವೆಯಲ್ಲಿ ನಿರತರಾಗಿ ಭಕ್ತಿಯಿಂದ ನಿಂತಿದ್ದಾರೆ. ಭಕ್ತಿ ಭಾವದಿಂದ ನಿಂತಿರುವಂತಹ ಕೌರವನನ್ನು ನೋಡಿ ಮುಗುಳು ನಗೆಯನ್ನು ಬೀಳ್ತಾ ಇದ್ದಾರೆ. ಬಿದ್ದು ಬೇಡುವೆ ಗುರುವೆ ಉದ್ಧರಿಸೋ ಗೋನಿಧಿಯೇ ಬುದ್ಧಿ ಸೇವೆಯ ಸಲಹೆ ತಾಯಿಯು ನೀನೆ ಬಂಧು ಬಲಗವು ನೀನೆ ಎಂದೆಂದಿಗೋ ನಂಬಿದೆನು ಎಂದೆಂದಿಗೂ ನಿನ್ನ ನಂಬಿದೆನು ಗುರುವೇ ನಂಬಿದೆನು ಗುರುವೇ ಬಿದ್ದು ಬೇಡುವೆ ಗುರುವೇ. ನಮ ಪಾರ್ವತಿ ಹರ ಹರ ಮಹಾದೇವ್. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಶ್ರೀ ಕೃಷ್ಣ ಪರಮಾತ್ಮ ಕೀ ಜೈ. ಗೋ ಮಾತಾ ಕೀ ಜೈ. ಬೋಲೋ ಭಾರತ್ ಮಾತಾ ಕೀ. ಆ ಗುರುಗಳ ಪಾದ ತಳದಲ್ಲಿ ಉದಂಡ ನಮಸ್ಕಾರವನ್ನು ಮಾಡಿ ಬೇಡುತ್ತಾ ಇರುವಂತಹ ಕೌರವನನ್ನು ಕಂಡು ಆನಂದಿತರಾಗಿ ಖುಷಿಯಾಗಿ ಕೌರವ ಏನು ಬೇಕು ನಿನಗೆ ಅಂತ ಕೇಳಿದೆ. ಅವನಿಗೂ ಬೇಕಾದದೆ, ಅವನಿಗೂ ಅದೇ ಕೇಳಬೇಕಿತ್ತು. ಏನು ಬೇಕು ಅಂತ ಕೇಳಬೇಕಿತ್ತು. ಅವನು ನಮಸ್ಕರಿಸಿ ನಿಂತಿದ್ದಾನೆ. ನಿಂತೆಲ್ಲ ವೃತ್ತಾಂತವನ್ನು ಹೇಳ. ಚಿಕ್ಕಂದಿನಲ್ಲಿಯೇ ನಮ್ಮಲ್ಲಿ ವಿಪರೀತವಾಗಿರುವಂತಹ ಕ್ರೋಧ ಮಾತ್ಸರ್ಯ ಪಾಂಡವರ ಮೇಲೆ ಕಾಡಿಗೆ ಹೋಗಿದ್ದ. ಅವರಲ್ಲಿದ್ದ ಸ್ವಾಮಿ ಏನಾದ್ರೂ ಮಾಡಿ ಅವರ ನಾಶ ಆಗುವ ಹಾಗೆ ಆಗಬೇಕು. ನೀವು ನಮ್ಮ ಪಕ್ಷಕ್ಕೆ ಸೇರಬೇಕು. ನೀವು ನಮ್ಮ ಪಕ್ಷಕ್ಕೆ ಸೇರಿ ನಮ್ಮ ಪಕ್ಷವನ್ನು ಉದ್ಧಾರ ಮಾಡಬೇಕು ಅಂತ ಬೇಡಿಕೊಂಡು. ಎರಡು ಪಕ್ಷ ಇರುವುದು. ಒಂದು ಕೌರವ ಪಕ್ಷ, ಇನ್ನೊಂದು ಪಾಂಡವ ಪಕ್ಷ. ಒಂದು ಕಾಂಗ್ರೆಸ್ ಪಕ್ಷ, ಬಿಜೆಪಿ ಪಕ್ಷ ಅಲ್ಲ ಇದು. ಆ ಕಡೆ ಕಾಂಗ್ರೆಸ್ಸು, ಈ ಕಡೆ ಬಿಜೆಪಿ ಇದ್ದ ಹಾಗೆ. ಅವತ್ತು ಒಂದು ಪಾಂಡವರ ಪಕ್ಷ, ಇನ್ನೊಂದು ಕೌರವರ ಪಕ್ಷ. ಪಾಂಡವರ ಪಕ್ಷದಲ್ಲಿ ಕೃಷ್ಣ. ಅದಕ್ಕೆ ಆ ಕೃಷ್ಣ ಎಲ್ಲರನ್ನೂ ಸಂರಕ್ಷಣೆ ಮಾಡುವಂಥ ಮಹಾಮಹಿಮ. ಅಂತಹ ಕೃಷ್ಣನ ಪಕ್ಷದವರ ಬಗ್ಗೆ ಕೌರವನಿಗೆ ಮಾತ್ಸರ್ಯ. ಅವನಿಗೆ ಮೋಸ ಮಾಡಬೇಕು, ವಂಚನೆ ಮಾಡಬೇಕು, ಸರ್ವನಾಶ ಮಾಡಬೇಕು ಅಂತ ಹೊರಟಿದ್ದಾನೆ. ಮಮ ಪ್ರಾಣಾಹಿ ಪಾಂಡವ ಅಂತ ಹೇಳಿರುವಂತಹ ಕೃಷ್ಣನ ಬಂಧುಗಳನ್ನು ನಾಶ ಮಾಡಲಿಕ್ಕೆ ಕೌರವನಿಗೆ ಸಾಧ್ಯವೇ? ಅರ್ಥವಾಗಲಿಲ್ಲ ದೂರ್ವಾಸರಿಗೆ. ತಥಾಸ್ತು ಅಂದ. ಕೆಲವೊಮ್ಮೆ ಗೊತ್ತಿಲ್ಲದ ಕೆಲವರು ಆಶೀರ್ವಾದ ಕೊಟ್ಟುಬಿಡ್ತಾರೆ, ಆಶ್ವಾಸನೆ ಕೊಡ್ತಾರೆ. ರಾಜಕಾರಣಿಗಳು ಕೊಟ್ಟ ಹಾಗೆ ಸಾಲ ಮನ್ನಾ ಮಾಡ್ತೇನೆ ಎಲ್ಲರಿಗೂ,
ಅಲ್ಲಿ ಉಂಟ ಹುಲ್ಲು ಒಂದು ಗೊತ್ತಿಲ್ಲ, ಆಶ್ವಾಸನೆ ಉಂಟು ದೊಡ್ಡದು. ಹಾಗೆ ಇವನೊಂದು ಆಶ್ವಾಸನೆ ಕೊಟ್ಟು ಬಿಟ್ಟಿದ್ದಾನೆ. ಏನೋ ಉದ್ಧಾರ ಮಾಡ್ತೇನೆ ನಿನಗೆ ಅಂತ ಆಶ್ವಾಸನೆ ಕೊಟ್ಟು ಹೇಳಿದ. ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನನಗಂತೂ ಪಾಂಡವರ ಸರ್ವನಾಶ ಆಗಿದೆ ಅಂತ ಕೇಳಿದರೆ ಅದೇ ದೊಡ್ಡ ಆನಂದ ಅಂತ ಹೇಳ್ತಾರೆ. ಆಗಲಿ ನಾನದು ಮಾಡ್ತೇನೆ ಅಂತ ಒಪ್ಪಿಕೊಂಡ. ಯಾಕಂದ್ರೆ ಕೆಲವರ ಮನೆಯರ ಅನ್ನ ತಿಂದ್ರೆ ಸಾಕಾಗ್ತದೆ, ಅವನ ಸ್ವಭಾವ ನಮಗೆ ಬರ್ತದೆ. ಕೆಲವರು ಮೋಸ ಮಾಡಿ ಯಾರ್ಯಾರಿಗೆ ಸೋಲಿಸಿ ಯಾರ್ಯಾರ ಮಂಡೆ ಹೊಡೆದು ಹಣ ತಕೊಂಡು ಬಂದು ಮನೆಯಲ್ಲಿ ಅನ್ನ ಮಾಡಿರ್ತಾನೆ. ಆ ಅನ್ನವನ್ನು ನಾವು ತಿಂದರೆ ಸಾಕು, ನಮಗೆ ಬೇರೆಯವರ ಮಂಡೆ ಹೊಡಿಬೇಕು ಎಂಬ ಸ್ವಭಾವ ಬರ್ತದೆ. ಅದಕ್ಕೆ ಅನ್ನ ತಿನ್ನುವಾಗಲೂ ಜಾಗೃತಿ ಇರಬೇಕು, ಯಾವ ಮನೆಯಲ್ಲಿ ತಿನ್ನಬೇಕು ಅಂತ. ಕೌರವನ ಮನೆಯ ಅನ್ನ ತಿಂದಿದ್ದಾನೆ, ಅದಕ್ಕೋಸ್ಕರ ದೂರ್ವಾಸರ ಮನಸ್ಸು ಹಾಳಾಗಿದೆ, ನಾನು ಮೋಸ ಮಾಡ್ತೇನೆ ಅಂತ ಹೊರಟಿದ್ದಾನೆ. ಹಾಗಾಗಿ ದೂರ್ವಾಸರು ಸಾವಿರಾರು ಜನ ಶಿಷ್ಯಂದರನ್ನು ಕರೆದುಕೊಂಡು ಕಾಡಿನ ಕಡೆಗೆ ಹೋಗಿದ್ದಾನೆ. ಅವನಿಗೂ ಗೊತ್ತಿದೆ, ಸೂರ್ಯನಿಂದ ಅನುಗ್ರಹೀತವಾಗಿರುವಂತಹ ಒಂದು ಪಾತ್ರೆ, ಅದಕ್ಕೆ ಅಕ್ಷಯ ಪಾತ್ರೆ ಅಂತ ಹೆಸರು. ಪಾಂಡವರೆಲ್ಲ ಸೂರ್ಯನನ್ನು ಪ್ರಾರ್ಥನೆ ಮಾಡಿದ್ದರ ಪರಿಣಾಮವಾಗಿ ಆ ಸೂರ್ಯ ಕೊಟ್ಟಿರುವಂತಹ ಪಾತ್ರೆ, ಆ ಪಾತ್ರೆಯಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಪತಿವ್ರತ ಶಿರೋಮಣಿಯಾಗಿರುವಂತಹ ದ್ರೌಪದಿ ಅದನ್ನು ಇಟ್ಬಿಟ್ಟು ಪ್ರಾರ್ಥನೆ ಮಾಡಿ, ನನಗಿಷ್ಟು ಅನ್ನ ಬೇಕು ಅಂತ ಕೇಳಿದರೆ ಬೇಕಾದೆಲ್ಲವನ್ನು ಕೊಡುವ ಸಾಮರ್ಥ್ಯ ಆ ಪಾತ್ರಕ್ಕಿದೆ. ಆಮೇಲೆ ಬೇಕಾದಷ್ಟು ಅನ್ನ ಯಾರಿಗೂ ಬೇಕಾದರೂ ಬಡಿಸಬಹುದು. ಎಲ್ಲರ ಊಟ ಆದ ಮೇಲೆ ಮಹಾತಾಯಿಯಾಗಿರುವ ಪತಿವ್ರತ ಶಿರೋಮಣಿ ದ್ರೌಪದಿ ಊಟ ಮಾಡಿ ಅವಳಿಗೆ ಖುಷಿಯಾದ ಮೇಲೆ ಆ ಪಾತ್ರೆಯನ್ನು ತೊಳೆದು ಅದಕ್ಕೆ ಅವಳು ಒಂದು ದಳ ತುಳಸಿ, ಒಂದು ದಳ ಶ್ರೀ ತುಳಸಿ, ಒಂದು ಬಿಂದೋದಕವು, ಒಂದು ದಳ ಶ್ರೀ ತುಳಸಿ, ಬಿಂದು ಗಂಗೋದಕವು, ಇಂದಿರಾರಮಣ ನಿನಗರ್ಪಿತವೆಂದೆನು ಒಂದೇ ಮನದಲ್ಲಿ ಸಿಂಧು ಸಯನಾನು ತಾನು ಎಂದೆಂದು ವಾಸೀಪ ಮಂದಿರ. ಇದು ಭಾಗ್ಯವಿದು ಭಾಗ್ಯ, ಇದು ಭಾಗ್ಯವೇ. ಹರ ಪಾರ್ವತೀಪತಿ ಹರ ಹರ ಮಹಾದೇವ್. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಇದು ಭಾಗ್ಯ. ಯಾವುದು ಭಾಗ್ಯ? ಸಂಗೀತ ನುಡಿಸುವವರಿಗೆ ಸರಿಯಾದ ರೀತಿಯಲ್ಲಿ ಸ್ವರವನ್ನು ತೆಗೆದುಕೊಟ್ಟು ಆ ಹಾರ್ಮೋನಿಯನ್ನು ನುಡಿಸುವುದೇ ಭಾಗ್ಯ. ತಬಲದವನು ತಬಲ ನುಡಿಸುವುದೇ ಅವನ ಭಾಗ್ಯ. ಯಾಕೆಂದ್ರೆ ಅದು ಭಗವಂತನ ಸೇವೆ. ಕೃಷ್ಣನ ನಾಮಸ್ಮರಣೆಯನ್ನು ಮಾಡುವುದೇ ನಾಲಿಗೆಗೆ ಸೇವೆಯಾದರೆ ಅತಿಥಿ ಸತ್ಕಾರ ಮಾಡುವವನ ಸೇವೆ, ಇದು ಭಾಗ್ಯ. ಹಾಗಾಗಿ ಆ ಮಹಾತಾಯಿಯಾಗಿರುವವಳ ಭಾಗ್ಯ ಏನು? ಒಂದು ದಳ ಶ್ರೀ ತುಳಸಿ. ಅವಳೆಲ್ಲ ಊಟ ಆದ ಮೇಲೆ ಕೃಷ್ಣ ಇದು ನಿನಗಿರುವುದು ಎಂಬುದಾಗಿ ಆ ತುಳಸಿಯನ್ನಿಟ್ಟುಬಿಟ್ಟು ಅದಕ್ಕೆ ಒಂದು ಬಿಂದು ಉದಕವನ್ನು ಹಾಕಿದ್ರೆ ಕೃಷ್ಣನಿಗೆ ಹೊಟ್ಟೆ ತುಂಬುತ್ತದಂತೆ. ಚರಾಚರ ಜೀವ ರಾಶಿಗಳಿಗೆ ಒಡೆಯನಾಗಿರುವಂತಹ, ಕರೆದಾಗ ಓಗುಟ್ಟು ಬರುವಂತಹ ಕೃಷ್ಣನಿಗೆ ಹೊಟ್ಟೆ ತುಂಬಲಿಕ್ಕೆ ಏನು ಸಾಕು? ಒಂದು ದಳ ತುಳಸಿ, ಒಂದು ಬಿಂದು ನೀರಿದ್ರೆ ಸಾಕು. ಅವನಿಗೆ ತುಂಬಬೇಕು ಅಂತಿಲ್ಲ, ಹಣ್ಣುಕಾಯಿ ಕೊಡಬೇಕು ಅಂತಿಲ್ಲ. ಯಾವುದಾದ್ರು ದೇವರು ಹೇಳಿದ್ದಾರೆ ನನಗೆ ಹಣ್ಣುಕಾಯಿ ತಂದು ಕೊಡಿ, ನಾವು ಕೊಂಡೋಗಿರ್ತೇವೆ ಅಷ್ಟೇ, ತಿಂತಾರಿರ್ತಾರೆ, ನನಗೆ ಗೊತ್ತುಂಟು. ಅವನಿಗೆ ಬೇಕಾದಷ್ಟು ಮಾತ್ರ. ಹಾಗಾಗಿ ಈ ರೀತಿಯ ವಿಶೇಷತೆಗಳಿಂದ ಕೂಡಿರುವಂತಹ ಪಾತ್ರೆ, ಆ ಪಾತ್ರೆಯ ಮಹಿಮೆಯನ್ನು ಅರಿತಿರುವಂತಹ ದೂರ್ವಾಸರು ಪಾಂಡವರ ಊಟೆಲ್ಲ ಆದ ಮೇಲೆ ಪಾಂಡವರ ಹತ್ತಿರಕ್ಕೆ ಹೋಗಿದ್ದ. ಧರ್ಮರಾಯ ನೋಡ್ತಾ ಇದ್ದಾನೆ, ಬಂದಿದ್ದಾರೆ ದೂರ್ವಾಸರು. ಹತ್ತಿರಕ್ಕೆ ಕರೆದು ಉಚಿತಾಸನವನ್ನಿಟ್ಟು ಆಧರಿಸಿ ಸತ್ಕರಿಸಿ ಆ ಗುರುಗಳ ಪಾದ ಪೂಜೆಯನ್ನು ಮಾಡಿ, ಸ್ವಾಮಿ ಮಧ್ಯಾಹ್ನದ ಹೊತ್ತಿಗೆ ಬಂದಿದ್ದೀರಾ, ಊಟ ಆಯ್ತೆ ಅಂತ ಕೇಳುವಾಗ, ಇಲ್ಲ ಇಲ್ಲ ಊಟ ಆಗಲಿಲ್ಲ. ಹಾಗಿದ್ರೆ ವ್ಯವಸ್ಥೆ ಮಾಡ್ತೇನೆ ನಾನು. ವ್ಯವಸ್ಥೆ ಮಾಡ್ತೀಯಲ್ವಾ? ಮಾಡ್ತೇನೆ ಗುರುಗಳೇ, ಮಾಡ್ತೇನೆ. ನಾನು ಮಾತ್ರ ಅಲ್ಲ, ಮತ್ತೆ
ನನ್ನ ಜೊತೆಯಲ್ಲಿ 1000 ಜನ ನನ್ನ ಶಿಷ್ಯರಿದ್ದಾರೆ, ಅವರಿಗೆಲ್ಲ ಊಟ ಹಾಕಬೇಕು ನೀನು. ಆಗಬಹುದು ಗುರುಗಳೇ, ನಮಸ್ಕರಿಸಿ ಹೇಳ್ತಾ ಅಷ್ಟು ಹೇಳಿ, ಹಾಗಿದ್ರೆ ನಾವು ಸ್ನಾನ ಮಾಡಿ ಬರ್ತೇವೆ, ಅಡಿಗೆ ಸಿದ್ಧವಾಗಲಿ ಅಂತ ಹೇಳಿ ದೂರ್ವಾಸಾದಿಗಳು ಸ್ನಾನಕ್ಕೆ ಹೋದರು. ದೂರ್ವಾಸರಿಗೆ ಗೊತ್ತಿದೆ ಅಲ್ಲಿ ಊಟ ಮುಗಿಸಿ ಪಾತ್ರ ತೊಳೆದಿಟ್ಟಿದ್ದಾರೆ, ಸಿಕ್ಕಿಬಿದ್ದ ಮಗ ಅಂತ ಸ್ನಾನಕ್ಕೆ ಹೋಗಿದ್ದ. ಧರ್ಮರಾಯ ಬಂದ, ದ್ರೌಪದಿಯನ್ನು ಕರೆದ. ಅಮ್ಮ ನೋಡಿ, ಹೆಂಡತಿಯಾದರೂ ಕೂಡ ಧರ್ಮರಾಯ ಕರೆಯುವುದು ಹೇಗೆ? ಅಮ್ಮ ಅಮ್ಮ, ತಾಯಿ ದ್ರೌಪದಿ, ದುರ್ವಾಸರು ಬಂದಿದ್ದ, 1000 ಜನ ಶಿಷ್ಯರಿದ್ದಾರಂತೆ, ಅವರಿಗೆ ಶುಚಿ ರುಚಿಯಾಗಿರುವಂತಹ ಅಡಿಗೆಯನ್ನು ಮಾಡಬೇಕು, ಬಡಿಸ್ತೀಯಮ್ಮ ಅಂತ ಹೇಳುವಾಗ, ಸ್ವಾಮಿ ಏನು ಮಾಡಿದ್ದೀನಿ? ಅಪ್ಪನೇನು ಕೊಡಿಸಿದ್ದೀನಿ. ನಾನು ಊಟೆಲ್ಲ ಮುಗಿದ ಮೇಲೆ ಆ ಕೃಷ್ಣನನ್ನು ನೆನೆದು ಕೃಷ್ಣಾರ್ಪಣ ವಸ್ತು ಎಂಬುದಾಗಿ ಆ ಪಾತ್ರಕ್ಕೆ ತುಳಸಿಯನ್ನು ಹಾಕಿ ಜಲ ಸಮರ್ಪಣೆ ಮಾಡಿದ್ದಾಗಿದೆ. ಇನ್ನು ಇವತ್ತು ಏನು ಬೇಡುವ ಹಾಗಿಲ್ಲ, ನಾಳೆ ಸೂರ್ಯೋದಯವಾಗದೆ ಇನ್ನು ಕೇಳುವ ಹಾಗಿಲ್ಲ. ಸ್ವಾಮಿ ಏನ್ ಮಾಡೋಣ ಎಂಬುದಾಗಿ ಚಿಂತಿಸ್ತಾ ಇರಬೇಕಾದ್ರೆ ಆ ಕಡೆಯಿಂದ ಧರ್ಮರಾಯನ ತಮ್ಮನಾಗಿರುವಂತಹ ಭೀಮಸೇನ, ಅರ್ಜುನ, ನಕುಲ, ಸಹಾದೇವರು ಬಂದಿದ್ದ. ಯಾಕೆ ಕಣ್ಣೀರು, ಯಾಕೆ ಕಣ್ಣೀರು? ದ್ರೌಪದಿ ಏನಾಯಿತು ನಿನಗೆ ಅಂತ ಕೇಳುವಾಗ ಎಲ್ಲ ವಿಚಾರವನ್ನು ಸವಿಸ್ತಾರವಾಗಿ ಹೇಳಿದ. ದೂರ್ವಾಸರು ಮೂಗಿನ ತುದಿಯಲ್ಲಿ ಸಿಟ್ಟಿರುವ ಸ್ನಾನಕ್ಕೆ ಹೋಗಿದ್ದಾರೆ. ಅವರೀಗ ಬಂದ್ರೆ ಶಾಪ ಕೊಡ್ತಾರೆ, ಪಾಂಡವರೇ ನಿಮ್ಮ ಸರ್ವನಾಶವಾಗಲಿ ಅಂತ ಹೇಳಿದ್ರೆ, ನಿನ್ನ ಸರ್ವನಾಶಕ್ಕೆ ನಾನು ಕಾರಣ ಅದನ್ನೆಲ್ಲ ಎಂಬುದಾಗಿ ಬಿದ್ದು ಬಿದ್ದು ಅಳುತ್ತಾ ಇರುವಂತಹ ದ್ರೌಪದಿಯನ್ನು ಎತ್ತಿ ಪಾಂಡವ 5 ಸಂತೈಸ್ತಾ ಇದ್ದಾರೆ. ಚಿಂತೆ ಮಾಡಬೇಡಮ್ಮ, ಚಿಂತಿಸಬೇಡ. ಚಿಂತಾದಪಿ ಚಿತಾದಪಿ ಬಿಂದು ಮಾತ್ರ ವಿಶೇಷತಃ ಚಿತಾ ದಹತಿ ನಿರ್ಜೀವಂ ಚಿಂತಾ ದಹತಿ ಜೀವನಂ. ಚಿಂತೆ ಮತ್ತು ಚಿತೆ ಅಂತ ಬರೀಲಿಕ್ಕೆ ವ್ಯತ್ಯಾಸ ಏನು? 0 ಮಾತ್ರ. ಚಿತೆ ಅಂತ ಬರಿಬೇಕಾದ್ರೆ 0 ಬೇಡ, ಚಿಂತೆ ಅಂತ ಬರಿಬೇಕಾದ್ರೆ 0 ಬೇಕು. ಆದರೆ ಚಿಂತೆ ಎಂಬುದು 0 ಇರುವುದು, ಚಿತೆ ಎಂಬುದು 0 ಇಲ್ಲದಿರುವುದು. ಆದರೆ ಅದರ ವ್ಯತ್ಯಾಸ ಏನು? ಚಿಂತಾ ದಹತಿ ನಿರ್ಜೀವಂ. ಯಾರಿಗಾದ್ರೂ ಚಿಂತೆ ಹತ್ತಿತು ಅಂತಿಟ್ಟುಕೊಳ್ಳು, ಬೇಜಾರಾಯಿತು, ದುಃಖ ಪಡ್ತಿದ್ದಾರೆ ಅಂತವರಿಗೆ ಏನಾಗತ್ತೆ? ಅದನ್ನೇ ಗ್ರಹಿಸಿ 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 ಮನೆಯ ಗೋಡೆಗೆ ಒರಗಿ 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 ಅದನ್ನೇ ಮನಸ್ಸಿನಲ್ಲಿ ಗ್ರಹಿಸಿ 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 ಕೊರಗಿ 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 ಕೊನೆಗೊಂದು ದಿವಸ ಪ್ರಾಣ ಬಿಡ್ತಾರೆ. ಆಗಬೇಕಾಗ್ತದೆ ಯಾವುದು? 0 ಇಲ್ಲದೆ ಇರುವ ಚಿತೆ. ಹಾಗಾಗಿ ಯಾರಿಗೂ ಚಿಂತೆ ಬರಬಾರದು ಜೀವನದಲ್ಲಿ. ನಿಮಗೆಲ್ಲಿಯಾದರೂ ಚಿಂತೆ ಬಂತು ಅಂತಾದರೆ ಬೇರೆಯವರ ಹತ್ರ ಕೂತ್ಕೊಂಡು ಚಿಂತನೆ ಮಾಡಿ ಏನು ಮಾಡಬೇಕು ಎಂಬುದನ್ನು ಚಿಂತನೆ ಮಾಡಿ, ಇದರಿಂದ ಪರಿಹಾರ ಏನು ಎಂಬಂತಹ ಚಿಂತನೆಯಿಂದ ಪರಿಹಾರವನ್ನು ಕಂಡುಕೊಳ್ಳಿ. ನೆನಪಾಯಿತು ಧರ್ಮರಾಯನಿಗೆ ಗುರುಗಳು ಹೇಳಿರುವ ಮಾತು, ಚಿಂತಾದಪಿ ಚಿತಾದಪಿ ಬಿಂದು ಮಾತ್ರ ವಿಶೇಷತಃ. ಹಾಗಾಗಿ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಏನು ಮಾಡೋಣ ಎಂಬುದಾಗಿ ಯೋಚನೆ ಮಾಡುವಾಗ, ಚಿಂತನೆ ಮಾಡುವಾಗ ಆಗ ನೆನಪಾಯಿತು, ಚಿಂತ್ಯಾಕೋ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ನಮ್ಮ ಚಿನ್ಮಯನಿದ್ದಾನೆ. ಚಿಂತ್ಯಾಕೋ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ, ನಮ್ಮ ಚಿನ್ಮಯನಿದ್ದಾನೆ. ಚಿನ್ಮಯನಿದ್ದಾನೆ, ನಮ್ಮ ಚಿನ್ಮಯನಿದ್ದಾನೆ, ಚಿನ್ಮಯನಿದ್ದಾನೆ, ನಮ್ಮ ಚಿನ್ಮಯನಿದ್ದಾನೆ. ಚಿಂತ್ಯಾಕೋ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ಶಾಂತಾಕಾರಂ ಭುಜಗಶಯನೌ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ
ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿರುಧ್ಯಾನಗಮ್ಯಂ ವಂದೇ ವಿಷ್ಣು ಭವಭಯಹರೌ ಸರ್ವಲೋಕೈಕನಾಥಂ ಸರ್ವಲೋಕೈಕನಾಥಂ. ಹೇ ಲೋಕೈಕ ವಂದ್ಯನಾಗಿರುವಂತಹ ಜಗದ್ಗುರು ಕೃಷ್ಣ, ಈಗ ನಾವು ಸೋತಿದ್ದೇವೆ, ನನ್ನ ಸಂರಕ್ಷಣೆಯನ್ನು ಮಾಡಬೇಕು ಅಂತ ಕೇಳಿದಾಗ ಎರಡು ರೀತಿಯ ಸಂಬಂಧ ಕೃಷ್ಣನಿಗೆ. ಒಂದು ಅತ್ತೆಯ ಮಗ ಕೃಷ್ಣ, ಪಾಂಡವರ ಅತ್ತೆಯ ಮಗ ಕೃಷ್ಣ. ಹಾಗಾಗಿ ಕರೆದಾಗ ಓಡಿ ಬರಬೇಡ್ವೆ, ಮಾವ ಓಡಿ ಬರಬೇಕು, ಮಾವಂದಿರು ಓಡಿ ಬರಬೇಕು. ಮಾವ ಬಂದರೆ ಸಾಕು, ಮಾವಂದಿರು ಓಡಿ ಬರಬೇಕು. ಹಾಗಾಗಿ ಕೇಶವ ಅಂತ ಕರೆದರೆ ಮಾವ ಓಡಿ ಬಂದೇ ಬರಬೇಕು, ಓಡಿ ಬಂದಿದ್ದ. ಹೀಗೆ ಕರೆದಾಗ ಹೋಗೊಡುವ ಕೃಷ್ಣ ಬಂದಿದ್ದಾನೆ. ಏನಾಯಿತು ಅಂತ ಕೇಳಿದ್ದ. ಅಮ್ಮ ಏನಮ್ಮ ಚಿಂತೆ? ಅಣ್ಣ ಎಂತ ಪ್ರೀತಿ ತಂಗಿಗೆ. ಅಣ್ಣ ಅಂತ ಹೇಳಬೇಕಾದ್ರೆ ಆ ತಂಗಿಯನ್ನ ಎತ್ತಿ ಆಲಿಂಗಿಸಿ ಮುದ್ದಾಡ್ತಾ ಇದ್ದಾರೆ. ಅವಳಿಗೆ ಮದುವೆ ಆಗಿದೆ, ಪ್ರಾಯ ಆಗಿದೆ. ಕೃಷ್ಣನಿಗೆ ಎಂತ ಪ್ರೀತಿ ನೋಡಿ, ಆಲಿಂಗಿಸಿ ಹಿಡಿದು ಮುದ್ದಾಡ್ತಾ ಇದ್ದ. ತಂಗಿ ತಂಗಿ ಎಂಬಂತಹ ಪ್ರೀತಿ, ಎಂತಹ ಭಾವ ಅದು. ಏನಾಯ್ತಮ್ಮ, ಏನಾಯ್ತು? ಅಣ್ಣ ಏನು ಹೇಳುವುದು, ದೂರ್ವಾಸರು ಬಂದಿದ್ದಾರಂತೆ, 1000 ಜನ ಶಿಷ್ಯರಿದ್ದಾರಂತೆ, ಊಟಕ್ಕೆ ಹೋಗಿದ್ದಾರೆ, ಸ್ನಾನಕ್ಕೆ ಹೋಗಿದ್ದಾರಂತೆ, ಊಟಕ್ಕೆ ಬರ್ತಾರಂತೆ. ಎಲ್ಲ ಅಂತೆ ಕಂತೆ ಎಲ್ಲ ಹೇಳ್ತಾ ಇದ್ದಿ, ಮುಂದೆ ಏನಾಗಬೇಕಂತೆ? ಕೃಷ್ಣ ಕೇಳ. ಅಣ್ಣ ಏನು ಕೊಡ್ಲಿಕ್ಕಿಲ್ಲ ಅಣ್ಣ, ಸೂರ್ಯ ಕೊಟ್ಟಿರೋ ಪಾತ್ರೆ ನಾವು ಎಲ್ಲರೂ ಊಟ ಮಾಡಿ ನಾನು ನಿನಗೆ ಸಲ್ಲಿಸಬೇಕಾಗಿರುವ ತುಳಸಿಯನ್ನು ಹಾಕಿ ಕೃಷ್ಣಾರ್ಪಣ ಮಸ್ತು ಅಂತ ಮಾಡಿ ಆಗಿಬಿಟ್ಟಿದೆ. ಇನ್ನೇನು ಕೇಳುವ ಹಾಗಿಲ್ಲ ಅಣ್ಣ, ಕೇಳುವ ಹಾಗಿಲ್ಲ. ಆಗ ಕೃಷ್ಣ ಹೇಳ್ತಾನೆ, ಆ ಪಾತ್ರೆ ಎಲ್ಲಿದೆ ನೋಡೋಣ, ತಗೊಂಡುಕೊಂಡು ಬಾ. ಕೃಷ್ಣ ಸಾಮಾನ್ಯನ, ಯದುಕುಲದಲ್ಲಿ ಹುಟ್ಟಿದವ ಯಾದವ, ಅವನೇ ಮಾಧವ ಅಂತ ಹೇಳುವ. ಅಂತಹ ಕೃಷ್ಣ ಲೀಲಾ ನಾಟಕವನ್ನ ಸುಸೂತ್ರವಾಗಿ ಮಾಡುವವನು. ಅಂತಹ ಕೃಷ್ಣ ಪಾತ್ರೆಯನ್ನು ತರಲಿಕ್ಕೆ ಹೇಳಿದ್ದಾನೆ. ಆ ಪಾತ್ರೆಯನ್ನ ದ್ರೌಪದಿ ತಂದು ಕೃಷ್ಣನ ಕೈಯಲ್ಲಿ ಇಟ್ಟಾಗ, ನೋಡು ನೋಡು ನೋಡು, ಆ ತುಳಸಿ ದಳವನ್ನು ಮೆಲ್ಲ ತೆಗಿ ಅಂತ ಹೇಳುವಾಗ ಆ ತುಳಸಿಯ ಅಡಿಯಲ್ಲಿ ಒಂದು ಕಾಳು ಅನ್ನ ಉಳಿದಿತ್ತು. ದುರ್ವಾಸರಿಗೆ ಉಳಿದಿದ್ದಿರಬಹುದೇನು? ನೋಡು ನೋಡು, ಒಂದು ಕಾಳು ಅನ್ನ ಉಂಟಲ್ವಾ, ಅದನ್ನು ತೆಗೆ ಅಂತ ಹೇಳಿದ್ವಿ. ಆ ಮಹಾತಾಯಿಯಾಗಿರುವ ದ್ರೌಪದಿ ಆ ಒಂದು ಅನ್ನವನ್ನು ತೆಗೆದು ಕೈಯಲ್ಲಿ ಹಿಡ್ಕೊಂಡಿದ್ದಾಳೆ. ಕೃಷ್ಣ ಹೇಳ್ತಾನೆ, ಅಮ್ಮ ನನ್ನ ಕೈಗೆ ಹಾಕು, ನನ್ನ ಕೈಗೆ ಹಾಕು. ಆ ಶ್ರದ್ಧಾ ಭಕ್ತಿಯಿಂದ ಅನ್ನವನ್ನು ತೆಗೆದು ಕೃಷ್ಣನ ಕೈಗೆ ಹಾಕಬೇಕಾದರೆ ಆ ಅನ್ನವನ್ನ ತಾನು ತನ್ನ ವಿಶೇಷವಾಗಿರುವ ಹಸ್ತದಿಂದ ತನ್ನ ಬಾಯಿಯೊಳಗಿಟ್ಟು ಆ ದೂರ್ವಾಸರನ್ನು ನೆನೆದಿದ್ದಾರೆ. ದೂರ್ವಾಸರು ನದಿಯಲ್ಲಿ ಸ್ನಾನಕ್ಕೋಸ್ಕರ ಮುಳುಗಿದ್ದಾರೆ, ಹೇಳುತ್ತಾರೆ, ಮುಳುಗಿದ್ದಾರೆ, ಹೇಳುತ್ತಾ ಇದ್ದಾರೆ. ಶಿಷ್ಯರೆಲ್ಲ ನೀರಾಟ ಆಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತು ಕಳೆದರೆ ಲಡ್ಡು, ಪಾಯಸ, ಹೋಳಿಗೆ, ಹಪ್ಪಳ, ಅಲ್ಲಿ ಊಟ, ಇದನ್ನೇ ನೆನಪು ಮಾಡಿ ಮೇಲೆ ಕೆಳಗೆ ಹೋಗ್ತಾ ಇದ್ದಾರೆ. ಒಬ್ಬ ಶಿಷ್ಯ ನೀರಿನಿಂದ ಎದ್ದು ನಿಂತು, ಇನ್ನು ಬಗ್ಲಿಕ್ಕಾಗುವುದಿಲ್ಲ ನನಗೆ ಅಂತ ಹೇಳ್ತಾನೆ. ಯಾಕೋ ನಿನಗೆ ಬಗ್ಲಿಕ್ಕಾಗುವುದಿಲ್ಲ? ಹೊಟ್ಟೆ ತುಂಬಿದ ಹಾಗೆ ಆಗ್ತದೆ. ಕೈ ಮೂಸಿ ನೋಡಿದರೆ ಸಾರಿನ ಪರಿಮಳ ಬರ್ತಾ ಉಂಟು. ನೀನು ಸ್ನಾನ ಮಾಡುವಾಗ ಸಾರಿನ ಪರಿಮಳ ಹೇಗೆ ಬರುವುದು? ಹೇಗೆ ಗೊತ್ತಿಲ್ಲ. ಇನ್ನೊಬ್ಬ ಹೇಳ್ತಾನೆ, ನನ್ನ ಹಲ್ಲಿನ ಎಡೆಗೆ ಲಡ್ಡು ಸಿಕ್ಕಿದ ಹಾಗುಂಟು ಅಂತ ಅವನು ಲಡ್ಡಿನ ತುಂಡನ್ನು ಎಬ್ಬಿಸ್ತಾ ಇದ್ದಾನೆ. ನೋಡಿದರೆ ಎಲ್ಲರಿಗೂ ಹೊಟ್ಟೆ ತುಂಬಿದೆ. ದೂರ್ವಾಸರು ಎಲ್ಲರೂ ಹೊಟ್ಟೆ ತುಂಬಿ ನಡಿಲಿಕ್ಕಾಗದೇ ಇರುವ ಸಂದರ್ಭದಲ್ಲಿ ದೂರ್ವಾಸರು ನೋಡ್ತಾ ಇದ್ದಾರೆ. ಅವರಿಗೂ ಹೊಟ್ಟೆ ಉಬ್ಬರಿಸಿದ ಹಾಗೆ ಆಗಿದೆ. ಇದೇನಿದು ಆಶ್ಚರ್ಯ? ಇರಬಹುದು ಕೃಷ್ಣ ಬಂದಿರಬೇಕು. ದೂರ್ವಾಸರಿಗೆ ಅರ್ಥವಾಯಿತು. ಪಾಂಡವರಿಗೆ ಮೋಸ ಮಾಡಲಿಕ್ಕೆ ಹೋದರೆ ಅವರು ಮೋಸ ಮಾಡಲಿಕ್ಕೆ ಸಾಧ್ಯತೆ
ಕೃಷ್ಣನಲ್ಲೇ ಜನ. ಧರ್ಮರಾಯನಿಗೆ ಹೇಳಿ ಆಗಿದೆ, ಇಲ್ಲಿಂದ ಹೋಗುವ ಹಾಗಿಲ್ಲ. ಹಾಗಾಗಿ ಧರ್ಮರಾಯನಿಗೆ ಹೇಳಿ ಹೋಗುವ ಅಂತ ಶಿಷ್ಯರನ್ನೆಲ್ಲ ಕರೆದುಕೊಂಡು ಆಶ್ರಮಕ್ಕೆ ಬಂದಿದ್ದ. ನಮಸ್ಕರಿಸಿ ನಿಂತಿದ್ದ. ಕೃಷ್ಣನೂ ಪಕ್ಕದಲ್ಲಿ ನಿಂತಿದ್ದಾನೆ. ಆ ಕೃಷ್ಣನ ಲೀಲಾ ವಿಗ್ರಹಗಳಿಂದ ಕೂಡಿರುವಂತಹ ಕೃಷ್ಣನನ್ನು ನೋಡಿ ದೂರ್ವಾಸರು ತಲೆ ತಗ್ಗಿಸಿ ನಿಂತಿದ್ದ. ಸ್ವಾಮಿ, ಎದೆಯಂತಿ ಪ್ರಕಾಶಮಾನವಾಗಿರುವ ಮುಖಾರವಿಂದರಿಂದ ಪ್ರಕಾಶಮಾನವಾಗಬೇಕಾದಂತಹ ನೀವು ತಲೆ ತಗ್ಗಿಸಿ ಕೂತಿದ್ದೀರಲ್ಲ, ಏನು ಕಾರಣ ಅಂತ ಕೇಳ್ತಾರೆ. ಮಾತನಾಡಲಿಕ್ಕಾಗದೆ ಕಕ್ಕುಬಿಕ್ಕಾಗಿ ಕೃಷ್ಣನನ್ನೇ ನೋಡುತ್ತಾ ಇರುವಂತಹ ದೂರ್ವಾಸರನ್ನು ನೋಡಿ ಧರ್ಮರಾಯ ಹೇಳ್ತಾನೆ, ಸ್ವಾಮಿ, ನಿಮಗೆ ಹೊಟ್ಟೆ ತುಂಬಿದೆ ಅಂತ ನನಗೆ ಗೊತ್ತಾಯಿತು. ನಿಮಗೆ ಈಗ ತಲೆ ಬಿಸಿ ಇರುವುದು, ನಾವು 1000 ಜನಕ್ಕೆ ಅಡಿಗೆ ಮಾಡಿದ್ದೇವೆ ಅಂತಲ್ವಾ, ಏನು ಚಿಂತೆ ಮಾಡುವುದು ಬೇಡ. ಭೀಮಸೇನ ಇದ್ದಾನೆ, ಇವನಿಗೆ ಎಷ್ಟು ಹಾಕಿದ್ರು ಕೂಡ ಸಾಕಾಗುವುದಿಲ್ಲ, ಅದೆಲ್ಲ ಒಬ್ಬ ಮುಗಿಸ್ತಾನೆ. ನೀವು ಅದರ ಬಗ್ಗೆ ಚಿಂತೆ ಮಾಡುವುದು ಬೇಡ, ಬೇರೆ ಏನಾದರೂ ಹೇಳಲಿಕ್ಕಿದ್ರೆ ಹೇಳಿ ಅಂತ ಧರ್ಮರಾಯ ಹೇಳ್ತಾನೆ. ಇದಕ್ಕಿಂತ ಗೆತ್ತಿಗೆಟ್ಟು ಬೇರೆ ಏನಾದರೂ ಉಂಟ ದೂರ್ವಾಸರಿಗೆ? ಆತ ಕೈ ಜೋಡಿಸಿ ಹೇಳ್ತಾನೆ, ಮೂದಲಿಸಬೇಡಿಯಪ್ಪ, ನನ್ನನ್ನು ಮೂದಲಿಸಬೇಡಿ, ನನ್ನ ಮನಸ್ಸಿಗೆ ನೋವಾಗುವಂತೆ ಚುಚ್ಚಿ ಮಾತನಾಡಬೇಡಿ, ತಪ್ಪಾಯಿತು. ಕೃಷ್ಣ ಹೇಳ್ತಾನೆ, ಸ್ವಾಮಿ, ನೀವು ನಿಮ್ಮ ಬಾಯಿಂದ ಈ ಮಾತು ಬರುವುದೇ? ತಪ್ಪಾಯಿತು ನೀವು ಹೇಳುವುದೇ? ಎಲ್ಲರಿಗೆ ಮಾರ್ಗದರ್ಶನವನ್ನಿತ್ತು ಎಲ್ಲರನ್ನು ಯೋಗ್ಯ ದಿಕ್ಕಿಗೆ ಕೊಂಡು ಹೋಗಬೇಕಾದಂತಹ ನೀವು ಇಂತಹ ಕೆಲಸವನ್ನು ಮಾಡಬಾರದು, ಮಾಡಿ ನೀವು ತಪ್ಪಾಯಿತು ಅಂತಲೇ ಹೇಳಬಾರದು ಅಂತ ಹೇಳುವಾಗ ಏನೂ ಮಾತನಾಡಲಿಕ್ಕಾಗದೆ ಸ್ಥಿತಪ್ರಜ್ಞರಾಗಿ ಕೃಷ್ಣನನ್ನೇ ಮನಸ್ಸಿನಲ್ಲಿ ಸ್ಮರಣೆ ಮಾಡುತ್ತಾ ಕಣ್ಣುಗಳನ್ನು ಮುಚ್ಚಿ ನಿಂತು ಬಿಟ್ಟಿದ್ದಾರೆ ದೂರ್ವಾಸ. ತಾವು ಮಾಡಿರುವ ತಪ್ಪಿನ ಅರಿವಾಗಿದೆ ಎಂಬಂತನ್ನು ಅರ್ಥವಾಗಿರುವಂತಹ ಕೃಷ್ಣ, ಮಹಾಮುನಿಗಳೇ, ನಿಮಗೊಂದು ಕಥೆಯನ್ನು ಹೇಳುತ್ತೇನೆ ಎಂಬುದಾಗಿ ಮಹಾವಿಷ್ಣು ಸ್ವರೂಪನಾಗಿರುವಂತಹ ಕೃಷ್ಣ ಈ ವಿಚಾರವನ್ನು ಹೇಳ್ತಾನೆ. ಅನ್ನ ಬ್ರಹ್ಮ, ಅನ್ನ ಅಂದರೆ ಬ್ರಹ್ಮ, ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ನಾವು ಸೇವಿಸುವ ಆಹಾರ ಅದು ಬಾಯಿಂದ ಒಳಗಡೆ ಹೋದ ಮೇಲೆ ಜಠರವನ್ನು ಪ್ರವೇಶ ಮಾಡಿ ಇಡೀ ನಮ್ಮ ಮಿದುಳಿಗೆ ಬೇಕಾಗಿರುವ ಶಕ್ತಿಯನ್ನು ಕೊಡುತ್ತದೆ, ಶರೀರಕ್ಕೆ ಬೇಕಾದ ಸಾಮರ್ಥ್ಯವನ್ನು ಕೊಡುತ್ತದೆ, ಓಜಸ್ಸನ್ನು ಕೊಡುತ್ತದೆ, ತೇಜಸ್ಸನ್ನು ಕೊಡುತ್ತದೆ. ಅಂತಹ ಅನ್ನ ಅದು ಜೀವನದಲ್ಲಿ ಶ್ರೇಷ್ಠವಾಗಿರುವುದು. ಅದಕ್ಕೋಸ್ಕರ ಅನ್ನದಾನಕ್ಕಿಂತ ಮುನ್ನದಾನಗಳಿಲ್ಲ, ಅನ್ನದಾನವೇ ಶ್ರೇಷ್ಠವಾದ ದಾನ ಅಂತ ಜ್ಞಾನಿಗಳು ಹೇಳಿದರೆ, ಸಾಮಾನ್ಯ ಜ್ಞಾನ ಏನು ಹೇಳಿದ್ರಂದ್ರೆ ಅನ್ನದಾನಕ್ಕಿಂತ ದೊಡ್ಡ ದಾನ ಇಲ್ಲ. ಯಾಕೆ ಗೊತ್ತುಂಟ? ಒಮ್ಮೆಗೆ ಸಾಕು ಸಾಕು ಅಂತ ಹೇಳಿಸುವುದು ಯಾವುದು ಕೇಳಿದ್ರೆ ಅನ್ನದಾನ. ನಿಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಅವರಿಗೆ ಎಲೆ ಹಾಕಿ ಅನ್ನ ಬಡಿಸಿ, ಸಾಂಬಾರು ಬಡಿಸಿ, ಎಲ್ಲ ಬಡಿಸಿ 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 ಆದಮೇಲೆ ಪಾಯಸ ಬಡಿಸಿದ ಮೇಲೆ 1 ಸೌಟು ಬಡಿಸ್ತೀರಿ, 2ನೇ ಸೌಟು ಬಡಿಸ್ತೀರಿ, 3ನೇ ಸೌಟು ಬಡಿಸುವಾಗ ಅವನ ಮೂಗಿಗೆ ಬಂದಿರ್ತದೆ, 4ನೇ ಸೌಟು ಬಡಿಸಲಿಕ್ಕೆ ಬರುವಾಗ ಯಾವೋ ಯಾವು ಯಾವು ಯಾವ ಯಾವ ನನ್ನ ಓಡ್ಚೇ ಓಡ್ತಿ ಅಂತ ಹೇಳ್ತಾನೆ. ಹಾಗೆ ಒಮ್ಮೆಗೆ ಸಾಕು ಅಂತ ಹೇಳಿಸುವುದು ಅನ್ನದಾನ ಮಾತ್ರ. ಚಿನ್ನ ಕೊಟ್ಟರೆ 1 ಕ್ವಿಂಟಲ್ ಉಂಡ ನಾನೆಲ್ಲ ಜೀಪದೆತ್ತೊಂದು ಬರ್ತಾ ಒನ್ನ ಅಂತ ಹೇಳ್ತಾನೆ. ಆದರೆ ಅನ್ನಕ್ಕೆ ಹಾಗೆ ಹೇಳುವುದಿಲ್ಲ. ಹಾಗಾಗಿ ಅನ್ನದಾನಕ್ಕಿಂತ ಮುನ್ನದಾನಗಳಿಲ್ಲ. ಶ್ರೇಷ್ಠವಾಗಿರುವ ದಾನ ಯಾವುದು ಕೇಳಿದರೆ ಅದು ಅನ್ನದಾನ ಎಂಬುದಾಗಿ ಕೃಷ್ಣ ಅವನಿಗೆ ಬೋಧನೆಯನ್ನು ಕೊಡ್ತಾನೆ. ಮಾತ್ರ ಅಲ್ಲ, ಜ್ಞಾನದ ಮೂಲ ಯಾವುದು ಕೇಳಿದರೆ ಅದು ಅನ್ನ. ಹಾಗಾಗಿ ಚರಾಚರ ಜೀವರಾಶಿಗಳು ಬದುಕಬೇಕಾದರೂ ಅವುಗಳಿಗೆ ಬೇಕಾದ್ದು ಅನ್ನ. ಅದಕ್ಕೆ ಅನ್ನ ಬ್ರಹ್ಮ ಅಂತ ಹೇಳಿದ್ವಿ. ಅಂತಹ ಅನ್ನ ಬ್ರಹ್ಮ ಅದು ಅಕ್ಷಯ ಪಾತ್ರೆಯಲ್ಲಿ ಸಿಗ್ತದೆ, ಜ್ಞಾನ ವೃದ್ಧಿಯಾಗ್ತದೆ, ಜ್ಞಾನ ವಿಕಾಸ ಆಗತ್ತೆ, ಮನೆಯಲ್ಲಿರುವ ಎಲ್ಲರ ಆರೋಗ್ಯ ರಕ್ಷಣೆಯಾಗ್ತದೆ. ಹಾಗಾಗಿ ಆರೋಗ್ಯವಂತ ಮನೆ ನಮ್ಮದಾಗಲಿ, ತನ್ಮೂಲಕ ಈ ಸುತ್ತಮುತ್ತಲಿನ ಮನೆಗಳಿಗೆ ಈ ಕುಟೀರ, ಪುಟ್ಟ ಕುಟೀರ, ಅದು ಪುಟ್ಟ ಕುಟೀರವಾದರೂ ಕೂಡ ಸುತ್ತಮುತ್ತಲಿನವರಿಗೆ
ದೊಡ್ಡ ಕುಟೀರವಾಗಿ ಈ ಊರಿನವರಿಗೆ ಪ್ರೇರಣೆಯನ್ನು ಕೊಡುವಂತಹ ಕುಟೀರವಾಗಲಿ. ಭಗವಾನ್ ಕೃಷ್ಣ ಈ ಮನೆಯಲ್ಲಿ ವಾಸವಾಗಿದ್ದು ಈ ಮನೆಯರ ಭಗವಾನ್ ಕೃಷ್ಣನ ದಿವ್ಯಾಂಗರಿಯನ್ನು ಸ್ಮರಣೆ ಮಾಡುತ್ತಾ ಈ ಕಥೆಗೆ ಮಂಗಳವನ್ನು ಹಾಡುವುದಕ್ಕೋಸ್ಕರ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೆ. ಚಲಿಸುವ ಜಲದಲ್ಲಿ ಮತ್ಸನಿಗೆ ಜಯ ರಾಮಚಂದ್ರರೆಂಬ ದಶರಥ ಸುತನಿಗೆ ಸತ್ಯಭಾಮೆಯ ರಸ ಗೋಪಾಲ ಕೃಷ್ಣಗೆ ಮಂಗಲೋ ಜಯ ಮಂಗಲ. ಹತ್ತವತಾರ ವಿಭಕ್ತರ ಸಲಹುವ ಕರ್ತೃಶ್ರೀ ಪುರಂದರ ವಿಠಲನಿಗೆ ವಿಠಲನಿಗೆ ವಿಠಲ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ಹೇಳಿ. ವಿಠಲ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ವಿಠಲ ವಿಠಲ ಹರಿಗುರು ವಿಠಲ ಪಾಂಡುರಂಗ ಜಯ ಗುರು ವಿಠಲ ಪಾಂಡುರಂಗ ಹರಿಗುರು ವಿಠಲ ಹರಿಗುರು ವಿಠಲ ಪಾಂಡುರಂಗ ಜಯ ಗುರು ವಿಠಲ ಪಾಂಡುರಂಗ ಹರಿಗುರು ವಿಠಲ ವಿಠಲ ಪಾಂಡುರಂಗ ಜಯ ಜಯ ವಿಠಲ ಪಾಂಡುರಂಗ ವಿಠಲ ಹರಿಗುರು ವಿಠಲ ಪಾಂಡುರಂಗ ಜಯ ಗುರು ವಿಠಲ ಪಾಂಡುರಂಗ ವಿಠಲೇ ವಿಠಲ ಪಾಂಡುರಂಗ ವಿಠಲ. ಕಾಯಿನ ವಾಚಾ ಮನದಿಂದಿರುವ ಬುದ್ಧ್ಯಾನುನಾಮ ಪ್ರದೇಶ ಕರೋಮಿ ಅದ್ಯ ಸಕಲಂ ಪರಸ್ಯ ನಾರಾಯಣೇ ಸಮರ್ಪಯಾಮಿ ನಾರಾಯಣಾಯೇತಿ ಸಮರ್ಪಯಾಮಿ ನಾರಾಯಣಾಯೇತಿ ಸಮರ್ಪಯಾಮಿ. ಸದೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಮೃದಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.